ತಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಕೃಷಿ ನಮ್ಮ ದೇಶದ ಬೆನ್ನೆಲುಬು, ಕೃಷಿಕರು ನಮ್ಮ ದೇಶದ ಬೆನ್ನೆಲುಬು. ಹಾಗೆಂದು ಈ ಕೃಷಿ ಉತ್ಸವದ ಬೆನ್ನೆಲುಬು ನಮ್ಮ ಶಾಲಾ ಸಂಚಾಲಕರು ಡಾಕ್ಟರ್ ಟಿ ಜಿ ರಾಜಾರಾಮ್ ಭಟ್ ಅವರು. ಎಲ್ಲ ಕಾರ್ಯಕ್ರಮಗಳ ಪೂರ್ಣ ನೇತೃತ್ವವನ್ನು ವಹಿಸಿಕೊಂಡು ತಿಂಗಳಗಟ್ಟಲೆ ಇದಕ್ಕೆ ಪೂರ್ವ ಸಿದ್ಧತೆ ಹಾಗೂ ಅಂತಿಮ ಹಂತದವರೆಗೂ ಕೂಡ ನಮಗೆ ಪ್ರೋತ್ಸಾಹದಾಯಕದ ಸೂಚನೆಗಳು ಹಾಗೂ ಮಾರ್ಗದರ್ಶನ ಕೊಡ್ತಾ ಬಂದವರು ಶ್ರೀ ಟಿ ಜಿ ರಾಜಾರಾಮ್ ಭಟ್, ನಮ್ಮ ಶಾಲೆಯ ಸಂಚಾಲಕರು ಕೂಡ ಹೌದು. ಅವರು ಅತಿಥಿ ಗಣ್ಯರನ್ನೆಲ್ಲ ಸ್ವಾಗತಿಸ್ತಾ ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನಾಡಬೇಕು ಎಂಬುದಾಗಿ ಅವರಲ್ಲಿ ವಿಜ್ಞಾಪಿಸಿಕೊಳ್ಳುತ್ತಾರೆ. ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರೇ ಮತ್ತು ಸಭೆಯಲ್ಲಿ ಆಸೀನರಾಗಿರುವ ಆತ್ಮೀಯ ಬಂಧುಗಳೇ, ಇವತ್ತು ಕೈರಂಗಳಕ್ಕೊಂದು ಹೊಸ ಅಧ್ಯಾಯ ಆರಂಭ ಆಗಿದೆ. ಶಿಕ್ಷಣ ಸಂಸ್ಥೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಶೈಕ್ಷಣಿಕ ಚಟುವಟಿಕೆಗಳಿಗೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಅದು ಸಹಜ. ಆದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಶಿಕ್ಷಣ ಸಂಸ್ಥೆ ಕೇವಲ ಮಕ್ಕಳಿಗೆ ಪುಸ್ತಕ ಬೋಧನೆಗಳನ್ನು ಹೇಳಿಕೊಡುವ ಮೂಲಕ ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಾಸ್ತವವನ್ನು ಮನಗಂಡು ಈ ಭಾಗದ ರೈತಾಪಿ ವರ್ಗದ ಜನರಿಗೆ ಕೃಷಿಯ ಬಗ್ಗೆ ಸಮಗ್ರವಲ್ಲದಿದ್ದರೂ ಕೂಡ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಬೇಕಾದ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನ ಈ ಕೈರಂಗಳ ಕೃಷಿ ಉತ್ಸವ. ಈ ಕೈರಂಗಳ ಕೃಷಿ ಉತ್ಸವದ ಧ್ಯೇಯವಾಕ್ಯ ಯುವಜನತೆಯ ನಡೆ ಕೃಷಿ ಕ್ಷೇತ್ರದ ಕಡೆ. ವೈಟ್ ಕಾಲರ್ ಜಾಬಿಗೆ ಹೋಗಲಿಕ್ಕೆ ಇಚ್ಛೆ ಇರುವಂತಹ ಯುವಕರು ಅವರನ್ನ ಕೃಷಿ ಕ್ಷೇತ್ರಕ್ಕೆ ಮರಳಿ ತರಬೇಕು. ಕೃಷಿ ಮಾಡುವಂತಹ ಕೃಷಿಕರ ಕೃಷಿಯ ಮಟ್ಟ ಸುಧಾರಣೆ ಮಾಡಬೇಕಾದ್ರೆ ಅವರಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಕೊಡಬೇಕು. ಆ ಮೂಲಕ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅನ್ನುವಂಥ ಮಾತುಗಳು ಅಲ್ಲಲ್ಲಿ ಕೇಳ್ತಾ ಬರುವುದನ್ನು ಅದನ್ನು ಸಾಕಾರಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕೃಷಿತ್ವವನ್ನು ಆಯೋಜನೆ ಮಾಡಿದ್ದೇವೆ. ರೈತರ ಸಮಸ್ಯೆ ಏನು ಅಂತ ಹೇಳಿದ್ರೆ ಆತ ತನ್ನ ಕೃಷಿಯನ್ನು ಇಷ್ಟಪಟ್ಟು ಮಾಡುವುದಿಲ್ಲ. ಕೆಲವಾರು ಮಂದಿ ಅಜ್ಜ ನೆಟ್ಟದ ಆಲ ಮರ ಅಂತೇಳಿ ಅಡಿಕೆಗೆ ಮರಕ್ಕೆ ಸುತ್ತು ಬರ್ತಾರೆ. ಕೆಲವು ಜನ ನನಗೆ ತೋಟಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ನನ್ನ ಕುಕ್ಕ ಬೆಳೆಸಂತ ಹೊಡ್ತಾರೆ. ಸತ್ಯಣ್ಣನಂತಹ ಏನೂ ನೀರಿಲ್ಲದ ಮಂದಿ ಅಕೇಶಿಯ ಗಿಡವನ್ನು ಬೆಳೀತಾರೆ. ಇದಕ್ಕೊಂದು ವಾಸ್ತವ ನೆಲಗಟ್ಟಿನ ಮೇಲೆಗೆ ಅವರಿಗೆ ಮಾಹಿತಿಯನ್ನು ಕೊಡುವ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕೃಷಿ ಉತ್ಸವವನ್ನು ಆಯೋಜನೆ ಮಾಡಿದ್ದೇವೆ. ರೈತ ತಾನು ಬೆಳೆಯುವ ಕೃಷಿಯನ್ನು ಇಷ್ಟಪಟ್ಟು ಮಾಡಲಿಕ್ಕೆ ಸಾಧ್ಯ ಆದರೆ, ಕಷ್ಟವಿಲ್ಲದೆ ಇಷ್ಟಪಟ್ಟು ಬೆಳಲಿಕ್ಕೆ ಸಾಧ್ಯ ಆದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅನ್ನೋಲ್ಲಿ ತಂದು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಪ್ರಾಂಜಲವಾದ ಮನೋಭಾವನೆ. ಇದಕ್ಕಾಗಿ ಕೃಷಿ ಉತ್ಸವ. ತಾನು ಜಿಲ್ಲೆ ಸಹಕಾರಿ ಯೂನಿಯನ್ ಅಧ್ಯಕ್ಷ ಆದ ಮೇಲೆ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳ ನೇತಾರನಾಗಿ ಸಹಕಾರಿ ಯೂನಿಯನ್ನಿಗೆ ಒಂದು ವಿಶೇಷವಾದ ಭಾಷ್ಯವನ್ನು ಬರೆದ. ಸಹಕಾರಿ ಯೂನಿಯನ್ ಸಹಕಾರ ಕ್ಷೇತ್ರ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸಹಕಾರಿ ಯೂನಿಯನ್ ಕೃಷಿ ಕ್ಷೇತ್ರದ ಸಹಕಾರ ಸಂಘಗಳಿಗೆ ಹೇಗೆ ಮಾರ್ಗದರ್ಶನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಮಾಡಿ ತೋರಿಸುವವರು ಹರೀಶಾಚಾರ್ಯ ಅವರು. ಇವತ್ತು ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಸಮಸ್ಯೆ ಬಂದಾಗ ತಿರುಗಿ ನೋಡೋದು ಹರೀಶಾಚಾರ್ಯರ ಕಡೆಗೆ, ಏನು ಪರಿಹಾರ ಅಂತ. ಇನ್ಕಮ್ ಟ್ಯಾಕ್ಸ್ ಸಮಸ್ಯೆ ಬಂದಾಗ ಹರೀಶಾಚಾರ್ಯರು ಬೇಕು, GST ಸಮಸ್ಯೆ ಬಂದಾಗ ಹರೀಶಾಚಾರ್ಯರು ಬೇಕು, ಆಡಳಿತಾತ್ಮಕ ಸಮಸ್ಯೆಗಳು ಬಂದಾಗ ಹರೀಶಾಚಾರ್ಯರು ಬೇಕು, ಇಲಾಖೆ ಮತ್ತು ಸಹಕಾರ ಸಂಘಗಳ ಮಧ್ಯೆ ಸಮಸ್ಯೆಗಳು ಉಂಟಾದಾಗ ಹರೀಶಾಚಾರ್ಯರು ಬೇಕು. ಇವತ್ತು ಕೈರಂಗ ಕೃಷಿ ಉತ್ಸವಕ್ಕೂ ಹರೀಶಾಚಾರ್ಯರೇ ಬೇಕಾಯಿತು. ಈ ಕೈರಂಗ ಕೃಷಿ ಉತ್ಸವದ ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮೆಲ್ಲರ ಆತ್ಮೀಯರಾದ ಸಹಕಾರ ಭಾರತಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳ ಒಬ್ಬರಾದ ಸನ್ಮಾನ್ಯ ಹರೀಶಾಚಾರ್ಯ ಅವರು ಅವರನ್ನು ಈ ಸಭೆಯನ್ನ ಗೌರವದಿಂದ ನಡೆಸಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಈ ಸಭೆಗೆ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ.
ವರ್ಷಗಳಲ್ಲಿ ಹಲವು ಕೃಷಿ ಮೇಳಗಳಿಗೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತಾ ಇದ್ದೇನೆ. ಎಲ್ಲಿ ಕೂಡ ಮೊದಲ ಪ್ರಯತ್ನದಲ್ಲಿ ಈ ರೀತಿಯ ಯಶಸ್ಸನ್ನು ನಾನು ಕಂಡದ್ದಿಲ್ಲ. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಭವ್ಯ ಕೃಷಿ ಉತ್ಸವವನ್ನು ನಡೆಸುವುದು ಅಷ್ಟು ಸುಲಭ ಅಲ್ಲ. ಆದರೆ ಇವತ್ತದು ನೆರವೇರ್ತಾ ಇದೆ. ಮೊದಲನೇದಾಗಿ ರಾಜಾರಾಮ್ ಭಟ್ ಮತ್ತು ಅವರ ಏನು ಸಂಘಟನೆ ಇದೆ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲನೇ ದಿವಸ ನಮ್ಮ ಭೇಟಿಯಾದಾಗ ಕಾರ್ಯಕ್ರಮ ಉದ್ಘಾಟನೆ ಯಾರು ಮಾಡೋದು ಅಂತ ಆಯಿತು. ನಾನು ಹಲವು ಹೆಸರು ಅವರ ಹತ್ರ ಹೇಳಿದೆ. ಅವರು ಹೌದು ನೋಡೋ ಎಲ್ಲ ಹೇಳಿದರು. ಮೊನ್ನೆ ಹೇಳಿದರು ಇಲ್ಲ ನೀವೇ ಮಾಡೋದು ಅಂತ. ನನಗೆ ಉದ್ಘಾಟನೆ ಮಾಡುವಷ್ಟು ದೊಡ್ಡ ಜನ ಅಲ್ಲ ಅಂತ ನಾನು ಹೇಳಿದೆ. ಇಲ್ಲ ನೀವೇ ಅಂತ ಹೇಳಿದರು. ಏನೋ ಕೊನೆಗೆ ಈ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ನನ್ನ ಕಾಲೇಜಿನ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ಬೆಳೀತಾ ಇದ್ದೇವೆ ಅಂದರೆ ಕೃಷಿ ಕ್ಷೇತ್ರ ಕಾರಣ. ಇವತ್ತು ಇಷ್ಟು ಸಂಸ್ಕಾರದಿಂದ ನಾವಿಲ್ಲಿ ಕೂತಿದ್ದೇವೆ ಅಂದರೆ ಕೃಷಿ ಕ್ಷೇತ್ರ ಕಾರಣ. ಇಡೀ ವಿಶ್ವವೇ ಕೃಷಿ ಕ್ಷೇತ್ರವನ್ನು ಅವಲಂಬಿಸಿ ಬದುಕ್ತಾ ಇರೋದು. ಆದರೆ ಇವತ್ತು ಕೃಷಿ ಕ್ಷೇತ್ರದ ಸ್ಥಿತಿ ಯಾವ ರೀತಿ ಇದೆ ಅಂದರೆ ಕೃಷಿ ಮಾಡಲಿಕ್ಕೆ ಯಾರು ಕೂಡ ಆಸಕ್ತಿಯನ್ನು ವಹಿಸೋದಿಲ್ಲ. ಇವತ್ತು ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಕೊಡುವಂಥ ಕ್ಷೇತ್ರ ಕೃಷಿ ಕ್ಷೇತ್ರ. 53% ಜನರು ತಮ್ಮ ಜೀವನಕ್ಕೆ ಕೃಷಿ ಕ್ಷೇತ್ರವನ್ನೇ ಅವಲಂಬಿಸಿದ್ದಾರೆ. ಇಲ್ಲಿ ಯಾವುದೇ ರಿಸರ್ವೇಷನ್ಸ್ ಇಲ್ಲ, ಯಾವುದೇ ಮೂಲ ಶಿಕ್ಷಣ ಬೇಕು ಅಂತಿಲ್ಲ. ಬೇರೆಲ್ಲ ಕಡೆ ನಿಮ್ಮ ಗ್ರ್ಯಾಜುಯೇಷನ್ ಇದೆಯೋ ಬೇರೆ ಏನಿದೆಯೋ ಕೇಳ್ತಾರೆ. ಇಲ್ಲಿ ಯಾವುದು ಇಲ್ಲದೆ ಸುಲಭವಾಗಿ ಉದ್ಯೋಗ ಸಿಗುವಂಥ ಕ್ಷೇತ್ರ ಅಂದರೆ ಕೃಷಿ ಕ್ಷೇತ್ರ. ಆದರೆ ಇವತ್ತು ಈ ಕ್ಷೇತ್ರವನ್ನು ಬೆಳೆಸುವಂಥ ಪ್ರವೃತ್ತಿ ವರ್ಷದಿಂದ ವರ್ಷಕ್ಕೆ ಹಿಂಜರಿತಾ ಇದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಂದರೆ ನಮ್ಮಲ್ಲಿ ವಾರ್ಷಿಕವಾಗಿ ಕೃಷಿ ಕ್ಷೇತ್ರದ ಬೆಳವಣಿಗೆ 1.8ರಿಂದ 2 ನಡುವೆ ಸುತ್ತುತ್ತಾ ಇದೆ. ಇಲ್ಲಿ ಇಷ್ಟು ಜನ ಅವಲಂಬಿತರಿದ್ದರೂ ಕೂಡ ರಾಷ್ಟ್ರೀಯ ಆದಾಯಕ್ಕೆ 18% ಕೊಡುಗೆಯನ್ನು ಈ ಕ್ಷೇತ್ರ ಕೊಡ್ತಾ ಇದ್ದರೂ ಕೂಡ ಈ ಕ್ಷೇತ್ರ ಸೋಲ್ತಾ ಇದೆ. ಇನ್ನೊಂದು ಬದಿಯಲ್ಲಿ 60% ಜನಸಂಖ್ಯೆ ಇವತ್ತು ಯುವಕರು ನಮ್ಮ ದೇಶದಲ್ಲಿ. ಈ ಯುವಕರು ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ನಗರಗಳತ್ತ ವಲಸೆ ಹೋಗ್ತಾ ಇದ್ದಾರೆ. ಒಟ್ಟಾರೆ ಯುವಕ ಜನಸಂಖ್ಯೆಯಲ್ಲಿ 5% ಮಾತ್ರ ಹಳ್ಳಿ ಪ್ರದೇಶದಲ್ಲಿ ಇವತ್ತಿದ್ದಾರೆ. ಉಳಿದ 55% ಕೂಡ ನಗರಕ್ಕೆ ಒಂದಲ್ಲ ಒಂದು ರೀತಿಯ ಉದ್ಯೋಗವನ್ನು ಅರಸಿಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಇಂಜಿನಿಯರ್ ಆದವ 10,000 ರೂಪಾಯಿಗೆ ಬೆಂಗಳೂರಿನಲ್ಲಿ ದುಡಿಬೇಕಾದಂಥ ಸ್ಥಿತಿ ಬಂದಿದೆ. ಅದೇ ಕೃಷಿ ಕ್ಷೇತ್ರದಲ್ಲಿದ್ದರೆ ದಿವಸಕ್ಕೆ ಕನಿಷ್ಠ 500 ರೂಪಾಯಿಯಾಗಾದರೂ ದುಡಿಲಿಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಯಾಕೆ ಇದಕ್ಕೆ ಬರ್ತಾ ಇಲ್ಲ ಅಂದರೆ ಮೊದಲನೇದಾಗಿ ಪ್ರತಿಷ್ಠೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ದುಡಿಯುವುದು ಅಂದರೆ ಆತನ ಪ್ರತಿಷ್ಠೆಗೆ ಕುಂದು ಬರ್ತದೆ. ಅಥವಾ ಮದುವೆ ಆಗುವ ಸಮಸ್ಯೆ ಇದೆ. ಇದು ಇಂದು ನಿನ್ನೆಯದಲ್ಲ, ಕಳೆದ 10 ವರ್ಷದಿಂದ ನೋಡ್ತಾ ಬರುವಂಥ ಕೃಷಿ ಕ್ಷೇತ್ರದಲ್ಲಿದ್ದಾನೆ ಅಂದರೆ ಹುಡುಗಿ ಕೊಡಲಿಕ್ಕೆ ಹಿಂದೇಟ ಹಾಕ್ತಾರೆ. ಮೂರನೇದಾಗಿ ಆತನಿಗೆ ಬೇಕಾದ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಆಗೋದಿಲ್ಲ. ಯಾಕಂದರೆ ಅರ್ಥಶಾಸ್ತ್ರದ ಮೂಲ ವಿಚಾರ ಹಣ ಗಳಿಸಬೇಕು ಅಂದರೆ ನಗರಕ್ಕೆ ಹೋಗಬೇಕು ಅಂತ ಹೇಳುವಂಥ ಒಂದು ವಿಚಾರ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ವಿಟ್ಲದಿಂದ ಮಂಗಳೂರಿಗೆ ವ್ಯಾಲ್ಯೂಯೇಷನ್ಗೆ ವರ್ಷವೂ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಬೆಳಿಗ್ಗೆ 7:45ಕ್ಕೆ ವಿಟ್ಲದಿಂದ ಬಸ್ಸು ಏರೋದು. ಅಲ್ಲಿ ಒಂದು 50 ಜನ ಯುವಕರ ತಂಡ ಒಳ್ಳೆ ಟಿಪ್ ಟಾಪ್ ಆಗಿ ದೊಡ್ಡ ಮೊಬೈಲ್ ಹಿಡ್ಕೊಂಡು ಬಸ್ಸಿಗೆ ಹೋಗ್ತಾ ಇದ್ರು. PVS ಸರ್ಕಲ್ ಹತ್ರ ಇಳೀತಾ ಇದ್ರು. PVS ಸರ್ಕಲಲ್ಲಿ 1ನೇ ದಿವಸ ನೋಡಿದೆ, 2ನೇ ದಿವಸ ನೋಡಿದೆ, 3ನೇ ದಿವಸ ನೋಡಿದೆ. ಕುತೂಹಲ ತಡೀಲಿಕ್ಕಾಗಲಿಲ್ಲ. ಮೆಲ್ಲ ಅವರ ಹಿಂದೆ ಹೋದೆ, ಏನು ಮಾಡ್ತಾರೆ ನೋಡಬೇಕು ಅಂತ. ಒಂದು 10 ಗಂಟೆ ಆಗುವಾಗ 10 ಕಾಲ ಆಗುವಾಗ ಒಂದು ದೊಡ್ಡ ವ್ಯಾನ್ ಬಂತು. ವ್ಯಾನಲ್ಲಿ ಇವರನ್ನೆಲ್ಲ ಹತ್ತಿಸ್ಕೊಂಡು ಹೋದರು. ಸಂಜೆ 4 ಗಂಟೆಗೆ ವ್ಯಾಲ್ಯೂಯೇಷನ್ ಮುಗ್ದು ಬರುವಾಗ ಅದೇ PVS ಸರ್ಕಲಲ್ಲಿ ಇಷ್ಟು ಜನ ಇದ್ದರು. ಮಾರನೇ ದಿವಸ ಕೇಳಿದೆ ನಿಮ್ಮ ಉದ್ಯೋಗ ಏನು ಅಂತ. ನಾವು ಸೆಂಟ್ರಿಂಗ್ ಕೆಲಸಕ್ಕೆ ಹೋಗುವುದು ಅಂತ ಹೇಳಿದರು. ಎಲ್ಲ ಡಿಗ್ರಿ ಹೋಲ್ಡರ್ಸ್ ಪ್ಲಸ್
ಅವರ ಟೈಮಿಂಗ್ಸು 10:15ರಿಂದ 3 ಗಂಟೆ ತನಕ 500 ರೂಪಾಯಿ ಮಿನಿಮಮ್ ಸಿಗ್ತದೆ ಅಂತ. ಇಂಥ ಆಸೆಗಳು ನಗರ ಪ್ರದೇಶದಲ್ಲಿ ಹುಟ್ಟಿದ ಕಾರಣ ಇದು ವಲಸೆ ಹೋಗ್ತಾರೆ. ಆದರೆ ಕಳೆದ 1 ವರ್ಷದಿಂದ ಈ ವಲಸೆ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ನಮ್ಮ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಬೀಳ್ತಾ ಇದೆ. ಆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಬೀಳ್ತಾ ಇದ್ದ ಕಾರಣ ನಗರಕ್ಕೆ ವಲಸೆ ಹೋಗುವುದು ಕಡಿಮೆ ಆಗಿದೆ. ಇದೇ ಸುಸಂದರ್ಭ ಯುವಕರನ್ನು ಕೃಷಿಯೆಡೆಗೆ ಸೆಳೀಲಿಕ್ಕೆ. ಈ ದಿಸೆಯಲ್ಲಿ ಇಂಥ ಒಂದು ಪ್ರಯತ್ನ ನಾವೆಲ್ಲ ಮೆಚ್ಚಬೇಕಾದ್ದು. ಕೃಷಿ ಉತ್ಸವ ಅಂದ್ರೇನು? ಉತ್ಸವ ಅಂದರೆ ಸಂಭ್ರಮಿಸುವುದು ಅಂತ ಲೆಕ್ಕ. ಮೊದಲು ನನ್ನ ತಾತ ಮುತ್ತಾತ ಇವರ ಕಾಲದಲ್ಲಿ ಯಾವ ಸ್ಥಿತಿ ಇತ್ತು ಅಂದರೆ, ವಾರ್ಷಿಕ ಜಾತ್ರೆ ಆಗುವಾಗ ಸಂತೆ ಆಗ್ತಾ ಇತ್ತು. ಅದೇ ಜಾನುವಾರು ಸಂತೆಗಳು, ಬೇರೆ ಬೇರೆ ಸಂತೆಗಳು. ಆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಪ್ರದರ್ಶನಗಳು ನಡೀತಾ ಇದ್ವು. ಅಲ್ಲಿ ಎಲ್ಲರೂ ಒಟ್ಟು ಸೇರಿ ಖಾಲಿ ಈ ಸಂತೆಯನ್ನು ನೋಡೋದಲ್ಲ, ಪರಸ್ಪರ ವಿಚಾರ ವಿನಿಮಯ ಮಾಡ್ತಾ ಇದ್ರು. ಉದಾಹರಣೆಗೆ ರಾಜಾರಾಮ್ ಭಟ್ರು ಒಬ್ಬರು ಕೃಷಿಕರು ಅಂದರೆ, ನಾನು ಒಬ್ಬ ಕೃಷಿಕ, ಪರಸ್ಪರ ಈ ವರ್ಷ ಏನು ಬೆಳೆಸಿದ್ಯಾ, ಏನು ಗೊಬ್ಬರ ಹಾಕಿದ್ಯಾ, ಅದನ್ನೆಲ್ಲ ವಿನಿಮಯ ಮಾಡುವಂಥ ಒಂದು ವ್ಯವಸ್ಥೆ ಆ ಕಾಲದಲ್ಲಿತ್ತು. ಅದೀಗ ಪುನಃ ಜೀವ ತುಂಬುತ್ತಾ ಇದೆ ಅಂಥ ವ್ಯವಸ್ಥೆಗೆ ಅದೀ ಕೃಷಿ ಉತ್ಸವದ ಮೂಲಕ. ಈ ದೃಷ್ಟಿಯಿಂದ ಕೃಷಿ ಉತ್ಸವಗಳು ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಹೋದರೆ ಮಾತ್ರ ಕೃಷಿಯಲ್ಲಿ ಯುವಕರು ಉಳಿಬಹುದು, ಯುವಕರನ್ನು ಆಕರ್ಷಿಸ್ಬೋದು, ಮತ್ತು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ. ಇಲ್ಲಿ ರಾಜಾರಾಮ್ ಭಟ್ರು 8 ವಿದ್ಯಾರ್ಥಿಗಳಿಂದ ಸಂಸ್ಥೆ ಆರಂಭ ಮಾಡಿದ್ದು. ಇವತ್ತು 800 ವಿದ್ಯಾರ್ಥಿಗಳಿದ್ದಾರೆ. ಈ 800 ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ರೂಪಿಸಬೇಕು ಅಂತಿದ್ರೆ ಇಂಥ ಉತ್ಸವಗಳು ಯಾವತ್ತೂ ಕೂಡ ಆಗಬೇಕು. ಅದನ್ನೇ ಅವರು ಹೇಳಿದ್ದು, ಇನ್ನು ನಿರಂತರವಾಗಿ ಮಾಡ್ತೇನೆ ಅಂತ. ಈ ನಿರಂತರವಾಗಿ ಮಾಡುವಾಗ ವಾರ್ಷಿಕವಾಗಿ ಒಂದೊಂದು ಕಾನ್ಸೆಪ್ಟ್. ಈ ವರ್ಷ ಇದು ಉದಾಹರಣೆಗೆ ಕೊಕ್ಕೋ ಬೆಳೆಸಲಿಕ್ಕೆ ಏನೇನು ಬೇಕು ಆ ಬಗ್ಗೆ ಒಂದು ದಿವಸದ ವಿಚಾರ ಸಂಕಿರಣ ಮಾಡಿದಾಗ ಅದರಲ್ಲಿ ಆಸಕ್ತಿ ಬರ್ತದೆ. ಈ ಸಲ ಅಡಿಕೆ ಬಗ್ಗೆ ಇರಬಹುದು, ಕೊಕ್ಕೋ ಬಗ್ಗೆ, ಗೇರಿನ ಬಗ್ಗೆ, ಕರಿಮೆಣಸು, ಇನ್ನಿತರ ವಿಚಾರಗಳು, ಸಹಕಾರಿ ಸಂಘಗಳ ಪಾತ್ರದ ಬಗ್ಗೆ ವಿಚಾರ ಸಂಕಿರಣಗಳು ನಡೀತದೆ. ಇದನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಒಂದು ಶಾಲೆಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಇಂಥ ಉತ್ಸವಗಳು ನಡೆಯುವುದು ಕಡಿಮೆ. ಇಲ್ಲಿ ಏನಿದ್ರೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಮಾತ್ರ ನಡೆಯೋದು. ಇದು ಎಲ್ಲ ವಿದ್ಯಾರ್ಥಿಗಳ ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಪೋಷಕರು ಕೂಡ. ಈ ವಿದ್ಯಾರ್ಥಿಗಳೆಲ್ಲ ಅವರ ಪೋಷಕರನ್ನು ಇಲ್ಲಿಗೆ ಕರೆತಂದರೆ ಬೇರೆ ಬೇರೆ ರೀತಿಯ ಮಾಹಿತಿಗಳು ಸಿಗ್ತದೆ. ಇವತ್ತು ಇಲ್ಲಿ ಇರುವಂಥ ಸ್ಟಾಲ್ಗಳನ್ನು ನೋಡಿದರೆ ಗೊತ್ತಾಗ್ತದೆ ಯಾವ ಸ್ಟಾಲ್ ಉಂಟು, ಯಾವ ಸ್ಟಾಲ್ ಇಲ್ಲ. ಅಬಾಲ ವೃದ್ಧರಿಗೆ ಬೇಕಾದ್ದೆಲ್ಲ ಇಲ್ಲಿ ಈ ಸ್ಟಾಲ್ಗಳಲ್ಲಿ ವ್ಯವಸ್ಥೆಗಳಿದೆ. ಇದನ್ನೆಲ್ಲ ಬಂದವರೆಲ್ಲ ನೋಡಿಕೊಂಡು ಒಮ್ಮೆ ನೋಡಿದರೆ ಸಾಲದು, 10 ಸಲ ನೋಡಬೇಕು, ಅಲ್ಲಿದ್ದವರನ್ನು ಪ್ರಶ್ನಿಸಬೇಕು. ಈಗ ಸಾಮಾನ್ಯ ನಮ್ಮ ಸ್ಥಿತಿ ಹೇಗಿರ್ತದೆ ಅಂದರೆ ನೋಡ್ತಾ ಹೋಗೋದು, ಬೇಕಾದಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್. ಅದಲ್ಲ, ಪ್ರತಿಯೊಬ್ಬನಲ್ಲೂ ಪ್ರಶ್ನೆ ಮಾಡಿ ಇದು ಏನು, ಇದರಿಂದ ಏನು ಲಾಭ, ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ ವ್ಯವಸ್ಥೆಯನ್ನು ಇವತ್ತಿಲ್ಲಿ ಕಲ್ಪಿಸಿದ್ದಾರೆ. ಈ ದೃಷ್ಟಿಯಿಂದ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇವತ್ತು ಎಲ್ಲ ದೃಷ್ಟಿಯಲ್ಲಿ ವಿಪರೀತವಾದ ಒಂದು ಬದಲಾವಣೆ ಆಗಿದೆ. ನಾಳೆ ಏನಾಗಬಹುದು ಅಂತ ಹೇಳುವಂತಹ ವಿಷಯವನ್ನು ಒಂದು ಯಾರು ತಜ್ಞರು ಅಂತ ಇದ್ದಾರೆ ಅವರಿಗೆ ಕೂಡ ಹೇಳೋದು ಕಷ್ಟ. ಕೃಷಿಯಲ್ಲಿ ಮುಂದಿನ 5 ವರ್ಷಗಳಲ್ಲಿ ಎಲ್ಲ ದೃಷ್ಟಿಯಿಂದ ಏನೇನು ಬದಲಾವಣೆ ಆಗಬಹುದು ಅಂತ ಹೇಳುವಂತಹ ಒಂದು ಚಿಂತನೆ ಮಾಡುವುದು ಅತ್ಯಂತ ಅಗತ್ಯ. ಮಾರುಕಟ್ಟೆ ವಿಭಾಗದಲ್ಲಿ ಇರಬಹುದು, ಉದ್ಘಾಟಕರಿಗೆ ಬಿಡ್ತಿದ್ರೆ ಅದರ ಬಗ್ಗೆ 1 ಗಂಟೆ ಮಾತಾಡ್ತಿದ್ರು. ಆದರೆ ನಾನು ಹೇಳೋದೇನು ಅಂತ ಹೇಳಿದರೆ, ಒಂದು ಚಿಂತನ ಬಳಗವನ್ನು ಕ್ರಿಯೇಟ್ ಮಾಡಬೇಕು. ಯಾವ ದೃಷ್ಟಿಯಲ್ಲಿ ಎಲ್ಲವೂ ಬದಲಾವಣೆ ಆಗಬೇಕು ಅಂತ ಹೇಳುವಂಥದ್ದು. ಇವತ್ತು ಅಡಿಕೆಯನ್ನು ನಾವು ಮಾರುಕಟ್ಟೆಗೆ ತಗೊಂಡು ಹೋದರೆ ಬುಟ್ಟಿಯಲ್ಲಿ ಕೈ ಹಾಕಿ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಏನು IT ಸೆಕ್ಟರ್ ಇದೆ ಅಥವಾ ಏನು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅಲ್ಲಿ ನೀವು ಒಂದು ಸಣ್ಣ ಕ್ವಾಂಟಿಟಿ ಇಟ್ಟರೆ ವ್ಯಾಲ್ಯೂಯೇಷನ್ ಅದು ಮಾಡಬೇಕು.
270 ಹಾಕಬೇಕಾ, 269 ಹಾಕಬೇಕಾ, 240 ಏನಾಗಬೇಕು? ಬಹಳ ಸುಲಭ. ಇವತ್ತು ಅದೆಲ್ಲ ಟೆಕ್ನಾಲಜಿ ಇದೆ. ಅದರಲ್ಲಿ ಎಷ್ಟು ಮಾಯಿಶ್ಚರ್ ಇದೆ, ಎಷ್ಟು ಕಪ್ಪು ಅಡಿಕೆ ಇದೆ, ಎಷ್ಟು ಹಾಳಾದ ಅಡಿಕೆ ಇದೆ ಅಂತ ಹೇಳಿ ಅದು ಅಸೆಸ್ ಮಾಡಿ ರೇಟ್ ಹಾಕುವಂಥದ್ದು ಆಗಬೇಕು. ಇನ್ನು ಆನ್ಲೈನ್ ಮಾರ್ಕೆಟಿಂಗ್ ಅಂತ ಇದೆ. ಬಹುಶಃ ಮುಂದೆ ಒಂದು ದಿವಸದಲ್ಲಿ ಅದರಲ್ಲಿ ವಿಪರೀತ ಬದಲಾವಣೆಗಳು ಬರಬಹುದು. ಇನ್ನು ಮೌಲ್ಯವರ್ಧನೆಯಲ್ಲಿ ನಡೆದದ್ದಂತೂ ಬಹಳ ಕಡಿಮೆ. ಅದು ಮಾಡಲಿಲ್ಲ ಅಂತಾದರೆ ನಮ್ಮ ಅಡಿಕೆಯನ್ನು ಮಾರುವಂಥದ್ದು ಅಥವಾ ಯಾವುದೇ ಒಂದು ಇದನ್ನು ಮಾರುವಂಥದ್ದು ಕಡಿಮೆ ಆಗಬಹುದು. ನಾವು ನೋಡಿದ್ದೇವೆ ತೆಂಗಿನಕಾಯಿಯಲ್ಲಿ ಏನು ವ್ಯಾಲ್ಯೂಯೇಷನ್ ಎಷ್ಟು ಬದಲಾವಣೆ ಆಗ್ತದೆ ಅಂತ. 3 ರೂಪಾಯಿಗೆ ಮಾರಲಿಕ್ಕೆ ಆಗದಂಥ ದಿವಸ ಇತ್ತು, 30 ರೂಪಾಯಿ ಆದಂಥ ದಿವಸಗಳು ಇತ್ತು ಅಡಿಕೆಗೆ, ತೆಂಗಿನಕಾಯಿಗೆ. ಇವತ್ತು ಮಧ್ಯದಲ್ಲಿ ಇದೆ. ಇದು ಯಾಕೆ ಇಷ್ಟು ಒಂದು ತಿನ್ನುವ ವಸ್ತುವಿನಲ್ಲಿ ಈ ರೀತಿಯ ಬದಲಾವಣೆ ಯಾಕೆ ಬರಬೇಕು? ಇದನ್ನೆಲ್ಲ ಆಲೋಚನೆ ಮಾಡುವಂಥ ಒಂದು ದಿವಸಗಳು ಬಂದಿದೆ. ಮತ್ತೆ ನಾನು ಅವರು ಹೇಳಿದ ಹಾಗೆ ಯಾವುದೇ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ನಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತು ಹೇಳುವಂತ ಖಂಡಿತ. ಯಾಕಂತ ಹೇಳಿದರೆ ಕೆಲವರಿಗೆ ಇನ್ನೂ ಕೂಡ ಕ್ಯಾಂಪ್ಕೋ ಹುಟ್ಟಿದ್ದು ಹಾಗೆ ಅಂತ ಗೊತ್ತಿಲ್ಲ. 72ನೇ ಇಸವಿಯಲ್ಲಿ ಸುಬ್ರಾಯ ಭಟ್ರು ಕ್ಯಾಂಪ್ಕೋ ಅಂತ ಏನು ಗೊತ್ತಿರಲಿಲ್ಲ, ಏನು ಮಾಡಬೇಕು ಅಂತ ಅವರಿಗೂ ಗೊತ್ತಿರಲಿಲ್ಲ. ಅಂತಹ ಒಂದು ದಿವಸದಲ್ಲಿ ನಮ್ಮ ಮನೆಗೆ ಬಂದರು ಅವರು, ಧೀರಜ ಸೀತಾರಾಮಯ್ಯ ಅವರು. ಬಂದು ತಂದೆಯವ್ರ ಹತ್ರ ಹೇಳಿದ್ರು, ನೀವು ಆಗ ದಕ್ಷಿಣ ಕನ್ನಡ ಮತ್ತು ಕೂರ್ಗು ಅಡಿಕೆ ಬೆಳೆಗಾರರ ಸಂಘ ಅಂತ ಇತ್ತು, ಇದರ ಅಧ್ಯಕ್ಷರಾಗಬೇಕು ನೀವು ಅಂತ. ತಂದೆಯವರು ಹೇಳಿದ್ರು, ನಾನು ಅದರ ಮೆಂಬರ್ ಹೌದಾ ಅಲ್ವ ಅಂತ ಸಹ ಗೊತ್ತಿಲ್ಲ ಅಂತ. ಯಾಕೆ ತಂದೆಯವರನ್ನು ಅವರು ಆಯ್ಕೆ ಮಾಡಿದ್ರು ಅಂತ ಹೇಳುವಂತ ಸಹ ಗೊತ್ತಿಲ್ಲ. ಏನೇ ಇರಲಿ, ಹಾಗೆ ತಂದೆಯವರು ಈ ದಕ್ಷಿಣ ಕನ್ನಡ ಮತ್ತು ಕೂರ್ಗು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿ ಮೊದಲ ಕೆಲಸ ಸುಬ್ರಾಯ ಭಟ್ರು ಮಾಡಿದ್ದೇನು ಅಂತ ಹೇಳಿದ್ರೆ ಇದರ ಹೆಸರನ್ನು ಬದಲಾಯಿಸಿದ್ರು. ಆಲ್ ಇಂಡಿಯಾ ಅರಕಾ ಗ್ರೋವರ್ಸ್ ಅಸೋಸಿಯೇಷನ್ ಅಂತ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಅಡಿಕೆಗೆ ಏನಾದರೂ ಮಾಡಬೇಕಾದ್ರೆ ಅದರ ಇದೀ ಒಂದು ಪಿಕ್ಚರೇ ಚೇಂಜ್ ಆಗಬೇಕು. ಒಂದು ಜಿಲ್ಲೆಗೆ ಸೇರಿದಂತಹ ಒಂದು ಸಂಸ್ಥೆ ಆಗಿದ್ದು ಉಳಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಮತ್ತೆ 2-3 ಕಾನ್ಫರೆನ್ಸಸ್ ಆಯಿತು. CPCRI ಅಲ್ಲಿ, ಕಾಸರಗೋಡ್ನಲ್ಲಿ, ಸಾಗರದಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ಕಾನ್ಫರೆನ್ಸ್ ಆಯಿತು. ಕಡೆಗೆ ಒಂದು ಸಹಕಾರಿ ಸಂಸ್ಥೆ ಕಟ್ಟಬೇಕು ಅಂತ ಆಯಿತು. ಅಸಾಧ್ಯವಾದಂತಹ ಕೆಲಸಗಳನ್ನು ಸಾಧ್ಯ ಮಾಡಿಸಿಕೊಂಡು ಸುಬ್ರಾಯ ಭಟ್ರು ಕ್ಯಾಂಪ್ಕೋವನ್ನು ಹುಟ್ಟು ಹಾಕಿದ್ರು. ಕ್ಯಾಂಪ್ಕೋ ಹುಟ್ಟು ಹಾಕಿ ಅದರ ಉದ್ಘಾಟನೆ ಆವತ್ತು ಅಷ್ಟರವರೆಗೆ 4 ರೂಪಾಯಿ ಕಿಲೋಗೆ ಅಡಿಕೆ ಸೇಲ್ ಆಗೋದನ್ನು ಅವರು ಟೌನ್ ಹಾಲ್ನಲ್ಲಿ ಉದ್ಘಾಟನೆ ಅವತ್ತಿ ಅನೌನ್ಸ್ ಮಾಡಿದ್ರು, ನಾವು 8 ರೂಪಾಯಿಗೆ ಪರ್ಚೇಸ್ ಮಾಡ್ತೇವೆ ಅಂತ. ತಗೊಳ್ಳಿ, 3 ದಿವಸ ಬೇರೆ ಯಾರಿಗೂ ಅಡಿಕೆ ಹೋಗಲಿಲ್ಲ. ಯಾವುದೇ ಖಾಸಗಿ ವ್ಯಾಪಾರಿ ಅಡಿಕೆ ತಗೊಳ್ಳಿಲ್ಲ. ಇದ್ದ ಅಡಿಕೆ ಎಲ್ಲ ಕ್ಯಾಂಪ್ಕೋಗೆ ಬಂತು. ಕ್ಯಾಂಪ್ಕೋದಲ್ಲಿ ಹಣ ಇರಲಿಲ್ಲ. ಕ್ಯಾಂಪ್ಕೋಗೆ ಒಂದು 3-4 ಬ್ಯಾಂಕಿನವರು ಒಟ್ಟಿಗೆ ಸೇರಿ ಕನ್ಸಾರ್ಷಿಯಂ ಫಂಡ್ ಕೊಟ್ಟಿದ್ರು. ಆದರೆ ಅದೆಲ್ಲ ಮುಗಿಯಿತು. ಸುಬ್ರಾಯ ಭಟ್ರು KK ಪೈಗಳಿಗೆ ಫೋನ್ ಮಾಡಿದ್ರು, ನನಗೆ ಹಣ ಬೇಕು ಅಂತ. ಯಾಕೆ? ನಮ್ಮ ಅಡಿಕೆ ಪರ್ಚೇಸ್ ಮಾಡಬೇಕು. ಇವತ್ತು ಖಾಸಗಿಯವರು ಯಾರೋ ಪರ್ಚೇಸ್ ಮಾಡೋದಿಲ್ಲ. ನಾನು 8 ರೂಪಾಯಿ ಅಂತ ಹೇಳಿದ್ದೇನೆ, ಅವರು ತಗೊಳ್ತಾ ಇಲ್ಲ. ಇನ್ನು 2 ದಿವಸ ನಾವು ತಗೊಳ್ಳಿಲ್ಲ ಅಂತ ಆದ್ರೆ ನಾವು ಖಾಲಿ ಆಗ್ತೇವೆ, ದಿವಾಳಿ ಆಗ್ತೇವೆ ಅಂತ. KK ಪೈ ಅವರು ಹೇಳಿದ್ರಂತೆ, ನಾನು ಎಲ್ಲಿಂದ ಹಣ ಕೊಡುದು ಮಾರಾಯ, ಅದು ಬ್ಯಾಂಕಿಂದ ಹಣ, ಅದು ಗೊತ್ತಿಲ್ಲ. ನೀವು ಕೊಡ್ಲಿಲ್ಲ ಅಂತ ಆದ್ರೆ ಇಷ್ಟರವರೆಗೆ ಕೊಟ್ಟದ್ದು ಹೋಗ್ತದೆ, ಯಾರು ಇದಿಲ್ಲ ಆಗ್ತದೆ ಅಂತ ಅವರು ಹೇಳಿದ್ರು. ನೀವು ಪರ್ಚೇಸ್ ಮಾಡ್ತಾ ಬಂದ್ರೆ ಆದ್ರೆ ನಿಜವಾಗಿ ಅಡಿಕೆ ಒಂದು ಕಡೆಯಲ್ಲಿ ಗೋಡೌನಲ್ಲಿ ಇರ್ಲಿ ಗ್ಯಾರಂಟಿ ಆಗಿ ಅಂತ. ಹಾಗೆ ಮುಂದುವರಿಯಿತು. 5ನೇ ದಿವಸಕ್ಕಾಗ ಖಾಸಗಿಯವರು ಬಂದು ಸಹ 8 ರೂಪಾಯಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಶುರುವಾಯಿತು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಬ್ರು ಏಕ ವ್ಯಕ್ತಿ ಯಾವ ರೀತಿ ಸಾಮಾಜಿಕ ಬದಲಾವಣೆಗೆ ಕಾರಣರಾಗ್ತದೆ ಅಂತ. ಮತ್ತೆ ಉಳಿದದ್ದೆಲ್ಲ ನಿಮ್ಗೆಲ್ಲ ಗೊತ್ತಿದ್ದದೆ. ಕ್ಯಾಂಪ್ ಬಹಳ ಇದಾಯಿತು. ಇವತ್ತು ಅಂತಹ ಒಂದು ವ್ಯವಸ್ಥೆ ಆಗಬೇಕು. ಸಣ್ಣ ಒಂದು ವಿಷಯ ಹೇಳಿ ನಾನು ಮಾತು ಮುಗಿಸ್ತೇನೆ, ಗೊತ್ತಲಿಲ್ಲ. ಇವತ್ತು ಸರ್ಕಾರ ನಾವು ದೂರುವುದು ಒಂದು ರೀತಿ, ಆದರೆ ಕೆಲವು ಸಲ ನೀವು ವಿಪರ್ಯಾಸ ನೋಡಿ. ರೆಡ್ ಬಿ ಅಂತ ಒಂದು ಮಣ್ಣು ಸಾಗಿಸುವ ಅಥವಾ ಸಾಮಾನು ಸಾಗಿಸುವ ಒಂದು ಮೆಷಿನ್ ಇದೆ. ಕೈಯಲ್ಲಿ ದುಡ್ಕೊಂಡು ಹೋಗಬೇಕು, 2 ಲಕ್ಷ ರೂಪಾಯಿ. ಅದರಲ್ಲಿ ಬಾಡಿ ಇಲ್ಲ, ಏನಿಲ್ಲ. 3 ಲಕ್ಷ ಕೊಟ್ಟರೆ ನಿಮ್ಗೆ ಹೊಸ ಕಾರ್ ಸಿಗ್ತದೆ ಇವತ್ತು. ಅದರಲ್ಲಿ 4 ಡೋರ್ ಇದೆ, ಎಂಜಿನ್ ಇದೆ, ಬಾಡಿ ಇದೆ, ಅದರಲ್ಲಿ ಕೂತ್ಕೊಂಡು ಹೋಗಬಹುದು, ಎಲ್ಲವೂ ಇದೆ. 3 ಲಕ್ಷಕ್ಕೆ ಸಿಗ್ತದೆ. ರೆಡ್ ಬಿಗೆ ಅಂದ್ರೆ ಕೈಗಾಡಿಗೆ 2 ಲಕ್ಷ ರೂಪಾಯಿ. ಯಾಕೆ? ಇದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಮತ್ತೆ ಕಾರು ಇವತ್ತು ಲಕ್ಷಗಟ್ಟಲೆ ಈ ಭಾರತ ದೇಶದಲ್ಲಿ ಉತ್ಪನ್ನ ಆಗುತ್ತೆ. ಇದು 1000 ಲೆಕ್ಕದಲ್ಲಿ ಮಾತ್ರ ಆಗೋದು. ನಿಜವಾಗಿ ಏನಾಗಬೇಕು ಅಂತ ಹೇಳಿದ್ರೆ, ನಾವು ನಿಜವಾಗಿ ಯಾವುದೇ ಸಾಲ ಮನ್ನಾ ಕೇಳಬಾರ್ದು, ಇನ್ನೊಂದು ಕೇಳಬಾರ್ದು. ನಮಗೆ ಬಂತಹ ಒಳಸುರಿಗಳು ಯಾವುದಿದೆ ಅದಕ್ಕೆ ಸರ್ಕಾರ ಟ್ಯಾಕ್ಸ್ ಹಾಕಲಿಲ್ಲ ಅಂತಾದ್ರೆ ರೆಡ್ ಬಿ ಅವರು ಕೂಡ 1 ಲಕ್ಷ ಮಾಡಬಹುದು. ಹಾಗೆ ಮಾಡಿದಾಗ ಅದಕ್ಕೆ ರೇಟ್ ಕಮ್ಮಿ ಆಗ್ತದೆ.
ಚೈನಾದಲ್ಲಿ ಒಂದು ಕೈಗಾರಿಕೆ 20 ಲಕ್ಷ, ಕೇಳಿ, 20 ಲಕ್ಷ ಕೈಗಾಡಿಗಳನ್ನು ಮಾಡ್ತದೆ. ಆದ್ರಿಂದಾಗಿ ಅಲ್ಲಿ ರೇಟ್ ಕಡಿಮೆ ಇದೆ, ನಮಗೆ ಅದನ್ನು ಅನುಕೂಲ ಮಾಡ್ಲಿಕ್ಕೆ ಆಗ್ತದೆ. ನೀವು ಇವತ್ತು ಇಂಟರ್ನೆಟ್ನಲ್ಲಿ, ಯೂಟ್ಯೂಬ್ನಲ್ಲಿ ಹೋದರೆ ಏನೇನು ಕೃಷಿ ಸಂಬಂಧಪಟ್ಟ ಮೆಷಿನರಿ ಇದೆ ಅಂತ ಹೇಳುವಂಥದ್ದು ಆಶ್ಚರ್ಯ ಆಗ್ತದೆ. ನಮ್ಮಲ್ಲಿ ಬಳಕೆಗೆ ತರಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಅದರಲ್ಲಿ ಸರಿಯಾದ ದರಕ್ಕೆ ಅದು ಸಿಗುವುದಿಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಭವಿಷ್ಯದ ಬಗ್ಗೆ ಇನ್ನು 5 ವರ್ಷದಲ್ಲಿ, 10 ವರ್ಷದಲ್ಲಿ, 15 ವರ್ಷದಲ್ಲಿ ಕೃಷಿ ರಂಗ ನಾವು ಗ್ರಹಿಸಿದಾಗ ಆಗಲಿಕ್ಕಿಲ್ಲ, ಏನು ಆಗಬಹುದು, ಏನು ಬದಲಾವಣೆ ಆಗಬಹುದು, ಏನು ಬದಲಾವಣೆಯಲ್ಲಿ ನಾವು ಹೇರಬಹುದು, ಇದನ್ನು ಆಲೋಚನೆ ಮಾಡುವಂತಹ ಒಂದು ದಿಕ್ಸೂಚಿ ಈ ಸ್ಥಳದಿಂದ ಆರಂಭ ಆಗಲಿ ಅಂತ ಹೇಳಿ ನನಗೂ ಕೊಟ್ಟಂತಹ ಅವಕಾಶಕ್ಕೆ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃಷಿ ಉತ್ಸವ ಎಂಚಾನನ್ ರಾಜಾರಾಮ್ ಭಟ್ರಲ್ಲ ಯಾನಲ್ಲ ಒಂಜಿ 4 ಜನ ಒಟ್ಟಿಗೆ ಕುಳ್ಳುದು ಒಂಜಿ 3 ತಿಂಗಳು ತುಂಬು ಅಂದ್ರೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರಡು ಕುಳ್ಳುದು ಪಾತರನ್ನುಲ್ಲ ಅಪ್ಪಗ ಟಿ.ಜಿ. ರಾಜಾರಾಮ್ ಭಟ್ರು ಮನ್ಪೇರು ಶಾಲೆಯ ಪ್ರತಿ ಒಂಜಿ ವ್ಯವಸ್ಥೆ ಉಂಡು. ಜೋಕ್ಲೆಗೆ ಬೋಡಿತ್ತಿನಂಚಿನ ಆ ಪ್ರತಿಭೆಯನ್ನು ಗುರುತಿಸೋನಂಚಿನ ವ್ಯವಸ್ಥೆ ಉಂಡು. ಆಂಡ ಅಂತಾರಾಷ್ಟ್ರೀಯ ಮಟ್ಟಡು 100 ಮೀಟರ್ ಬಲ್ತಿನಂಚಿನ ಬೋರ್ಡ್ನ ದಾಖಲೆಯನ್ನು ಮುಡಿಪುನಂಚಿನ ಪ್ರತಿಭೆಯಲ್ಲಿ ಎಂಕ್ಲೆ ಶಾಲೆ ಉಂಡು. ಆಂಡ 100 ಮೀಟರ್ದ ಟ್ರ್ಯಾಕ್ ಇಜ್ಜಿ ಎಂಕ್ಲ ಶಾಲೆ ನಮ್ಮ ಶಾಲೆಯ ಆ ಟ್ರ್ಯಾಕ್ ಇಜ್ಜಿನ ಆ ಬಾಲದ ಪ್ರತಿಭೆನೆ ಉಜ್ವಲ ಮನ್ಪೇರೆ ಸಾಧ್ಯ ಇಜ್ಜಿ. ಒಂಜಿ ವೇಳೆ ಓಡಿನ ಮಂಗಳ ಸ್ಟೇಡಿಯಂ ಕೊಂಡೋ ಇಜ್ಜಿನ ಬೇತೆ ಓಲ್ ಮಲ್ಲ ಗ್ರೌಂಡ್ ಉಂಡು ಕೊಂಡೋ ಅಣ್ಣ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಎದುರುಡೆ ಅಂಚಿನ ಒಂಜಿ ಟ್ರ್ಯಾಕ್ ಮನ್ಪರೆ ಅನ್ನ ಕಣ ಕಟ್ಟೊಂದಿಲ್ಲ ಅಂತ ಮನ್ಪೇರು. ಅಪ್ಪಗನೆ ಮೆಜರ್ಮೆಂಟ್ ಟೇಪ್ ತೆತ್ತದಂದು ಏತು ಉದ್ದವು ಮಣ್ಣು ತೆತ್ತಂದ ಏತು 100 ಮೀಟರ್ ಬರುವ ವಿಶೇಷವಾದ 140 ಮೀಟರ್ ತಿಕ್ಕೊಂಡು ಆನಂದು 1.2 ಲಕ್ಷದ ಬೇಲತ್ತು 1.2 ದಿನದ ಆಪನ ಬೇಲತ್ತು ಕಾಂಡೆಡ್ದ ಬಯ್ಯಾನಗ ಆಪನ ಬೇಲತ್ತಂದು 2-3 ತಿಂಗಳದ ಬೇಲ ಒಂದು ಇತ್ತೆ ಡಿಸೆಂಬರ್ ನಡಪುನು ಒಂದು ಅಕ್ಟೋಬರ್ ಲಾಸ್ಟ್ ಪಾತ್ರ ನಂಚಿನ ಬೇಲೆ ಮನದನೆ JCB ಇಟಾಚಿದ ಲೆಪ್ಪರು ಒಟ್ಟಿಗೆ ಕೊಡದು ಮಣ್ಣು ದೆಪ್ಪರ ಸ್ಟಾರ್ಟ್ ಮಾಡ್ಕೊಂಡು ಆನ 3 ತಿಂಗಳು ನಿರಂತರವಾದ ಈ ಮುರಮಣ್ಣದ 3 ತಿಂಗಳು ನಿರಂತರವಾದ ಈ ಮುರಮಣ್ಣು ದೆತ್ತದಾಯಕ ಈ ಶಾಲೆಗೆ ವಿಶೇಷವಾದ ಒಂದು ಸೌಂದರ್ಯ ಬರ್ತದೆ. ಮಾತಾದ ಆಯ್ ಪಕ್ಕ ಯಾನ್ ಬಂದ ಒಂದು ರಾಮಕಥಾಯನಂಚಿನ ಜಾಗೆ ಇತ್ತೆನಕ್ಕೆ ವಿಶೇಷವಾದ ಮೆರುಗು ಬರ್ತದೆ. ಅವು ಮಾತಾ ಸರಿ ಸಂತೋಷ ಅಣ್ಣ ಎನ್ನ ಮನಸ್ಸು ಪಿರೋಂಜಿ ಕಣಕಟ್ಟೊಂದುಲ್ಲ ದಾದಾ ಪಂಡ ಈ ಶಾಲೆಗೆ ಬರ್ಪುನಂಚಿನ ಜೋಕುಲು 80% ಜೋಕುಲು ಕೃಷಿಕರನ ಜೋಕುಲು ಅಕ್ಲೆನ ಪಪ್ಪ ಅಮ್ಮ ಕಾಣೆಡ್ದ ಬಯ್ಯ ಮುಟ್ಟ ಕಂಡೋಡು ತೋಟೋಡು ಬೇಲೆ ಮನ್ಪುನಾಕ್ಲೆ ಈ ಜೋಕ್ಲೆಗೆ ಭವಿಷ್ಯದ ಬಗ್ಗೆ ಚಿಂತನೆ ಮಂತಂದ ಕೃಷಿ ಬಗ್ಗೆ ತೋಟಗಾರಿಕೆದ ಬಗ್ಗೆ ಜಾಸ್ತಿ ಎಂಜಿನಾಲ್ನ ಮಾಹಿತಿ ಕೊಡೋದು ಬಂದ ಬಾರಿ ಮಲ್ಲ ಒಂಜಿ ಎಂಜಿನಾಲ್ನ ವ್ಯವಸ್ಥೆ ಮನ್ಪೊಡೊಂದು ಅಪ್ಪಗ ಎಂಚಿನ ಮನ್ಪುಡಿಂದ ಕೇಂಡು ಅಪ್ಪ ಬಂಡೇರು ಮೂಲ ಒಂಜಿ ಕೃಷಿ ಸಮ್ಮೇಳನ ಮನ್ಪುಗ ನಮ್ಮ ಯಾರು ಬಂಡೆ 5 ತಾರೀಕಿಗೆ ಸ್ಕೂಲ್ ಡೇ ಉಂಡು. ನಾನು ಇಪ್ಪುನಿ ಕೇವಲ 16 ದಿನ ಈ ಕೃಷಿ ಸಮ್ಮೇಳನ ಇಂಚ ಮನ್ಪುನ ಅದು ಸುಲಭ. ಅದು ಈತ ಶೋಕದ ಮೈದಾನ ಆಯ್ಬಕ್ಕ ನೆಟ್ಟೊಂಜಿ 10,000 20,000 ಜನ ಬರ್ತದೆ. ನಮ್ಮ ಶಾರದಾ ಗಣಪತಿ ವಿದ್ಯಾ ಕೇಂದ್ರವನ್ನು ತೂದಾನಗ ಶಾಲಾ ಜೋಕ್ಲೆನಾಲ ಈ ಊರ್ದಲ್ಲ ಈ ಕೈರಂಗಲದಲ್ಲ ಅವನ್ನ ಕೊಂಚ ಪುದರ್ ಬರಡು ಬಾಕಿದಕ್ಲೆ ಮಾದರಿ ಆವಡು ಭಾರಿ ಮಲ್ಲ ಖರ್ಚುಂಡಂತ ರಾಜಾರ ಮಟ್ರೆ ಮತ್ತೆ ಇತ್ತೆ ಬುರ್ಚಿ ನೆಕ್ಸ್ಟ್ ಇಯರ್ ತೂಕ ಅಂತ ಬಂದಾನೆ ಕಾಸು ನಮ್ಮ ಮನ್ಪುನಿ ಬೆನ್ಪುನ ಮಾತ್ರ ನಂಗೆ ಬೇಲೆ ನಂಗೆ 100 ಜೋಕುಲು 7 ದಿನ ರಾತ್ರಿ ಪಗಲು ತಿಪ್ಪೇರ ಮನ್ಪೇರು ಶಾಲೆದ ಜೋಕ್ಲಿನ ಬಿಡುದು ಶಾಲಾ ಜೋಕ್ಲು ಎಂಚಾಳ ಬೆನ್ಪೇರ್ ಹಾಕಲು ಈಕೆ ಮುಂತ ತಾಲೂಕ್ ಪಂಚಾಯತ್ ಮೆಂಬರ್ ಇರ್ತಾರೆ ಹಿರಿಯರು ಇರ್ತಾರೆ ಬಾಕಿದಾಗ ಒಟ್ಟು ಕೊಡುದು ವಿಶೇಷವಾದ 10-15 ಮಿನಿಟ್ ನಿರ್ಣಯ ಮಾಡುದು. ಶಾಲೆದ ಸ್ಪೋರ್ಟ್ಸ್ ಮುಗಿನ ಮನದಾನೆ ಶಾಲೆದ ಸ್ಪೋರ್ಟ್ಸ್ ಮೊರನೆ 5 ತಾರ ಕತ್ತಲೆ ಮುಗಿಯುಂಡು ಸೋಮವಾರದ ಬಕ್ಕದೊಂದು ವ್ಯವಸ್ಥೆ ಆಂಡ ಈ ಮಣ್ಣಿಗೆ ಇತ್ತಿನಂಚಿನ ಕಾರ್ಮಿಕ ಶಕ್ತಿ ಎಂಜಿನ ಮಣ್ಣನ್ನ ಹೂವೇ ಬೇಲೆ ಮಂತನಲ್ಲ ಆ ಬೇಲೆಗೆ ದೇವರು ಎಂಜಿನ ಅಲ್ಲ ಪ್ರತಿಫಲ ಕೊಡ್ತೇವೆ. ಇನ್ನು ಈತ ಮಲ್ಲ ಮೈದಾನಡು ಏರ್ಲ ಎಣ್ಣಿದಿಚ್ಚ ನಮ್ಮ ಎಣ್ಣಿದಿತ್ತ ಇಂಚ ಮಣ್ಣನ್ನ ಯಾರಲ್ಲ ಪಾತ್ರನಾಗ 5 ಸ್ಟಾಲ್ ಬರ್ತದೆ. ಯಾರು 5 ಸ್ಟಾಲ್ ಬರ್ತದನ್ನ ಪ್ರಥಮ ವರ್ಷದ ಯಶಸ್ವಿ ಕಾರ್ಯಕ್ರಮ ಹಾಕೊಂಡು 5 ಸ್ಟಾಲ್ ಅಂದಾಜೆ ಮಂತೀನಿ 50 ಅಜಿಪಾಂಡು ಅಜಿಪದಾಡು ಎಲ್ಪದಾಡು ನೂತೆದಾಡು 115 ಬೊಕ್ಕ ಜಾಗ ಇಜ್ಜಿ ಒಂಜಿ ಕೋಡೆ ಕಾಂಡೆಡ್ದ ಬೊಕ್ಕ ಸತ್ಯಾದ ಬನ್ಪ ಈ ಜಾಗ ಇಡುವಂಥದ್ದು ನಮ್ಮ ಕೆಲವು ಜನ ಬಣ್ಣಗ ತಿಂದಿದುಕೊಳ್ಳುತ್ತಿದ್ದು ಅದು ಬಣ್ಣ ಅಕ್ಲ ಅತ್ಯಂತ ಬೇಜಾರು ಎಂಗ್ಳು ಭಾರಿ ದೂರ ಬಾಯ್ತು ಒಂಜಿ ಸ್ಟಾಲ್ ಮಾತಾಡ ಅವಕಾಶ ಕೊರಲೆ
ಒಂಜೆಲ್ಲ ಮಾತ ಅವಳವಳು ಸ್ಟಾಲ್ ಪಾಡೋದನ್ನ ನೆತ್ತ ಪೊರ್ಲು ಬೋವು ಬಂದ್ಬಿನ ಉದ್ದೇಶರು ಬರ್ಪುನಂಚಿನ ಆತ್ತು ಮಲ್ಲ ಸಭೆ ಬರು ಆ ಸಭೆ ಬಂದಾಗ ಅಕ್ಲೆಗಳ ತೊಂದರೆ ಭಾರಿ ಶೋಕರು ಪತ್ತಿನಂಚಿನ ಸ್ಟಾಲ್ ನೀನು ತೂಡು ಆಯ್ತ ಪ್ರಯೋಜನ ಪಡೋಡು ಪಡೆದು ಮಾತ ಮಧ್ಯದಲ್ಲಿ 35 ಪೀಠದಂದು ಜಾಗೆ ಕೊಡ್ತಾರೆ. ಕೆಲವದಾಗ್ಲ ಬೇರೆ ಮರತಾರ ಇಟ್ಕೊಡ್ಲೆ ಕೆಲವದಾಗ್ಲ ಮೂಲ ಮಲ್ಲ ಆಡ ಅಕ್ಲೆ ಬೇಜಾರ ಆಡಲ್ಲ ಮಲ್ಲೆಜ್ಜಿ ನಿಕ್ಲು ಕೊಂಚ ಪಿದೈ ಪಾಡೋದು ನನ್ನ ಇಂಕ್ಲದಲ್ಲಿ ಆಕ್ಷೇಪ ಇಜ್ಜಿ ನೆತ್ತ ಉಲೈ ಪಾಡದು ನೆತ್ತ ಪೊರ್ಲು ನಾಲು ಮನ್ಪುಣಿ ಕೊಡ್ಚಿ ದೂರ ಬತ್ತು ತೂಪು ನಕ್ಲು ಅಕ್ಲೆ ತೊಂದರೆ ಆರ ಬಲ್ಲಿಂದ ಅಕ್ಲೆ ಭಾರಿ ಬೇಜಾರು ಕೆಲವೊಂದು ಜನಕ್ಕೆ ಪಿರಲ್ಲ ಅವಕಾಶ ಕೊಡ್ತಾರೆ. ಅಪ್ಪಗ ಒಂಜಿ ಸೈಕಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಜವನಿ ಬರ್ಪೇದೆ ಅನ್ನರೆ ಎಂಕೊಂಜಿ ಸೈಕಲ್ ಬ್ಯಾಲೆನ್ಸ್ ಏನಾದ್ರು ಪ್ರತಿಭೆ ಉಂಡು ಎಂಕ ಒಂಜಿ ಅವಕಾಶ ಕೊರೋಡೊಂದು ಇಜ್ಜ ನಮ್ಮಡು ಜಾಗೆಜ್ಜಿ ಅವಳು ಗ್ರೌಂಡ್ ಉಂಡು ಹತ್ತನ್ನ ಯಾನು ಕೃಷಿಕೆ ಯಾನು ಕಾಂಡೇರದ ಬಯ್ಯ ಮುಟ್ಟ ಬಜ್ಜೆ ದೆಪ್ಪೆ ಕಾಂಡೇರದ ಬಯ್ಯ ಮುಟ್ಟ ತಾರೆ ದೆಪ್ಪೆ ಕಂಡೋಡು ತೋಟೋಡು ಈ ನಿರಂತರವಾದ ಬೆಂದೊಂದಿಪ್ಪು ನಂಚಿನ ಒಂಜಿ ಕೂಲಿ ಕಾರ್ಮಿಕೆ ಎಂಕೊಂಜಿ ಅವಕಾಶ ಕೊರೋಡು ಎಂಗ್ ಯಾನು ಭಾರಿ ಖುಷಿ ಬೈದ ಕೃಷಿ ಉತ್ಸವ ಅನ್ಪುಣಿ ಕೃಷಿ ಸಮ್ಮೇಳನ ಅನ್ಪುಣಿ ಈ ನೆಟ್ಟಿ ಯಾನು ಬೆಂದನಾಯ ಒಂಜಿ ಅವಕಾಶ ಕೊರೋಡು ಅಪ್ಪ ಮೂಲ ಊರ್ಲ ಜಾಗೆಜ್ಜಿ ನನ್ನ ಅನ್ನೆರನ ಮನಸ್ಸಿನ ಬರ್ಕೊಂಡು ಇಜ್ಜಿ ಇಂಚಿನ ಜವನೆಯನ್ನು ನಮ್ಮ ಗುಳೆಪೋಡು ಬಂಡದೆ ಆ ಗಾಡಿ ಪೋಪನ ಜಾಗೆಡೆ ಬೊಕ್ಕೊಂಜಿ ಮಾರ್ಗ ಮಂತದ್ದು ಅರೆಗೆ ಅವಕಾಶ ಕೊಡ್ತುಂಡು ಮೂಲ ಏರಿಯಾಗ ಒಂಜಿ ವೇಳೆ ಬೇತ ಅವಕಾಶ ಕೊಡ್ತೊಲಿ ಆಂಡ ಹೆಚ್ಚ ಕೃಷಿ ತೋಟಗಾರಿಕೆ ಕೃಷಿ ಇಲಾಖೆಗಳಿಗೆ ಜಾಸ್ತಿ ಅವಕಾಶ ಕೊಡ್ತುಂಡು ಎಡ್ಡೆಡ್ಡೆ ಬೀಜನು ಇಲ್ಲದೊಂದು ಮಂತದ್ದು ಮೂಲಕೊಂಡದ್ದು ಮಾರುನಂಚಿನ ಮೂಲಕೊಂಡ ತೋಜವನಂಚಿನ ಒಂಜಿಲ ಇತ್ತೆ ಆಧುನಿಕ ಯುಗಡು ವಾ ರೀತಿಯ ಬಜ್ಜೆಯನ್ನು ಕಲೆಪುನಿ ವಾ ರೀತಿಯ ಬಜ್ಜೆ ಇದೆಪ್ಪುನಿ ವಾ ರೀತಿಯ ಮದ್ದು ಕೊರ್ಪುನಿ ಆ ರೀತಿಯ ಬೇತ ಸ್ಟಾಲ್ ತಾರದ ವಿಶೇಷವಾದ CPCRದ ಆ ವಿಜ್ಞಾನಿ ಡಾಕ್ಟರ್ ನಾಗರಾಜರೇ ಬೈದಿರಿ ದಾದನ್ನ ಆರೆ ಅತ್ಯಂತ ದಾದನ್ನ ಆಧುನಿಕ ಯುಗಟ್ಟು ಹೂವು ಮಲ್ಪೆರ ಸಾಧ್ಯತೆ ಉಂಡು ಐಕ ಅವಕಾಶನು ಮಂತ್ ಕೊರ್ದು ಐತ ಪ್ರತಿಭೆ ಆ ಪ್ರತಿಭೆಗೆ ಸರಿಯಾದ ಉತ್ತರ ಕೊರ್ಪುನಂಚಿನ ಯೋಗ್ಯ ವ್ಯಕ್ತಿ ಆರೆ ಏತ್ತು ಮಾತು ಬಂದ್ರೆ ಆರೆಗೆ ಎಂಚಿನ ಮಣ್ಪೋಡು ಬಂದದ್ದು ಆರೆ ಮಾರ್ಗದರ್ಶನ ಮಂದಿರ ಐತೆ ಒಂಜಿ ಸುತ್ತು ಬರೋದನ್ನ ಕಂಪ್ಲೀಟ್ ಬರಪೋದು ಬರೋನು 1 ಗಂಟೆದ ಆಗುನೆಟ್ಟು ಆ 1 ಗಂಟೆ ಮಾಮೂಲಿ 4 ಗಂಟೆ ಕಂಪ್ಲೀಟ್ ನೋಡ್ಕೊಳ್ಳಿ ಆ 1 ಗಂಟೆ ಈ 105 ಸ್ಟಾಲ್ ತುದಾನಗ ಮನುಷ್ಯ ಆಯ್ನ ನಂಗೆ ಮನಸ್ಸಿಗೆ ಸಮಾಧಾನ ಅವು ಇನ್ನು ಪ್ರತಿ ಒಂಜಿಲ ನಮ್ಮ ಜೀವನಕ್ಕೆ ಬೋಡಿತ್ತಿನಂಚಿನ ಐಟಿ 80% ಸ್ಟಾಲ್ ಅವು ಕರ್ಮದ ಜ್ಯೂಸ್ ಸನ ಒಂಜಿ ಕೆಳಂಜಿ ಬರಂದೆ ಇತರ ಕರ್ಮದ ಎಂಚ ಜ್ಯೂಸ್ ದೇಪುನೆ ಐತಲ ಪ್ರಾತ್ಯಕ್ಷತೆ ಉಂಟು ನಮ್ಮ ಈ ಗ್ರಾಮೀಣ ಪ್ರದೇಶದ ಕೋರಿನ ಎಂಚ ಸಾಮಪುನಿ ಕೋರಿ ಎಂಚೆಂಚ ಕೋರಿಲು ಉಂಡ ಆ ಊರ್ದ ಕೋರಿಲಿನ ಕೊಂಡದ್ದೆಲ್ಲ ಕಟ್ಟಬಾರದು ಇತಿಹಾಸಡು ಇನಿ ಮುಟ್ಟಲ ಭರತ ಸಾಮಾನ ಭರತ ಬಣ್ಣ ನಾನಾ ತುಯ್ಯರ ತೆಕ್ಕಂದು ನಂಚಿನ ಸಾಮಾನ ಆ ಶಂಕರ ಭಟ್ರು ಆರೆ ಕೊಂಡದ್ದು ಭಾರಿ ಶೋಭದ ಜೋಡಣೆ ಮಂದಿರ ಆ ಕುಲ ಕಸಬು ಬಟ್ಟಿ ಮುಡೆ ಪುಣಿ ಎಂಚಿನ ಪಂಡದ ಐನ್ಲ ತೋಜಾದ ಕೊರಿಯರ ದುಂಬು ಬೈದಿನ ಒಳ್ಳೆರು ಆ ಮುಡಿ ಕಟ್ಟುನಿ ಆಂಜನಕ್ಲೇ ಮುಡಿ ಕಟ್ಟುನೆತ್ತು ಪೊಂಜನಕ್ಲ ಮುಡಿ ಕಟ್ಟುವರೆ ಪಂಡದ ಪೊಂಜವೇ ಬರ್ತದೆ ಎಂಗ್ಲ ಮುಡಿ ಕಟ್ಟದು ತೋಜಾವೇ ಪಂಡದ ಪಂಡ ನಂಜಿನ ಪೊಂಜನಕ್ಲ ಒಳ್ಳೆರು ಒಂಜಿ ವಿಭಿನ್ನವಾದ ಸ್ಟಾಲ್ ಉಂಟು ಎಡ್ಡೆ ಮುಂಚೆ ಕೊಯ್ಪುನಿ ಎಂಚ ಎಡ್ಡೆ ಮುಂಚೆ ಇನ್ನುಮನ್ಪುನೆಂಚ ಐಕ ಬರ್ತುನೆಂಚ ಐಕ ಬೊಡಿತಿನಂಚಿನ ವ್ಯವಸ್ಥೆ ಉಂಟು ತೊಡ್ಡೋನಿ ಒರಿಜಿನಲ್ ತೊಡ್ಡೋನಿ ತಿಕ್ಕುನಿ ಭಾರಿ ಬಂಗಂಡ ತೊಡ್ಡೋನಿ ಎಂಚಂದು ಮನ್ಪುನಿ ಆ ತೊಡ್ಡೋಡಿ ಎಂಚ ತೊಡ್ಡೋನಿ ಇದೆ ಪುಣಿ ಆ ರೀತಿಯ ವ್ಯವಸ್ಥೆ ಉಂಟು ಸಹಕಾರಿ ರಂಗೋಡೆ SCDC ಬ್ಯಾಂಕ್ದ ಪುದರೆ ಇನಿ ಕರ್ನಾಟಕ ರಾಜ್ಯದ ಬಾಕಿದಾಗಲೇ ಮಾದರಿ ಅದು ಒನ್ ಆಫ್ ದಿ ಟಾಪ್ ಪುಣಂಚಿನ ಸಮಯಡು ಆಯ್ತ ವಿಶೇಷವಾದ ಬ್ರಾಂಚಿನ ಮೂಲ ಇನ್ನು ಮಂದಿರಿ ಸ್ಕ್ಯಾಡ್ಸ್ದಾಗಲೇ ಕೆಲವೊಂದು ಸಮಯ ಅವು ಸಬ್ಸಿಡಿ ತಿಕ್ಕು ಅವು ತಿಕ್ಕು ಲೆಕ್ಕಾಚಾರ ಪಾಡೋದ್ನಲ್ಲ ಕೆಲವೊಂದು ರೈತರಿಗೆ ಗೊತ್ತಿಜಂದು ನಡೆದವರ ಸ್ಕ್ಯಾಡ್ಸ್ ದಿಪ್ಪು ಬೇತೆ ಇಲಾಖೆದಾಗಲೇ ಬರ್ತದೆ ಮಾಹಿತಿ ಕೊರ್ಪುಣಂಚಿನ ವ್ಯವಸ್ಥೆ ಮಾಡ್ತಿದ್ದೇನೆ ನೀನು ಏನು ಬಂದೊಂದು ಕೊಂಡು ನಾನು ಇತ್ತೆ ನಾನೊಂದು 2 ಗಂಟೆದ ಇನ್ನೊಂದು ಆನ ಸಮಯದ ಅವಕಾಶ ಕಮ್ಮಿ ಇತ್ತು ನೀಡಿದವರ ನನ್ನ ಹರೀಶಾಚಾರ್ಯರ ಪಾತ್ಯರ ಇತ್ತು ನೀಡಿದವರ ನಾನು ಹೆಚ್ಚಗೊಂಡಪಚ್ಚಿ ಪ್ರತಿವರೆ ನಂಗೆ ನೂದೆಟ್ಟು ವಿಶ್ವಾಸ ಉಂಟು TG ರಾಜಾರಾಮ್ ಭಟ್ರು ಹೂ ಕನಸು ಕಣ ಕಟ್ಟುವರ ಅವು ಕನಸು ನಾನು ಸಾಕೊಂಡು ನಮ್ಮ ಕೇವಲ ಆಡ ನಮ್ಮನ ಭಾರಿ ಪುಗರಿಯರು ನಮ್ಮ ಕೇವಲ ಅಲ್ಲ ಸೇವೆ ನಮ್ಮಂಜಿನ 100 ಜವನ ರಾತ್ರಿ ಬಗ್ಗೆ ಬೆಂದೊಂದು ಮರ ನಿಚ್ಚ ಆ ಮುರತ ಮೆತ್ತೆ ಕಳ್ಳದ ಮೆತ್ತೆ ಅಂಚಿನ ಇತ್ತಿನ ಇನ್ನೂ ಆದು ಇನಿ 100 ಸ್ಟಾಲ್ ಕೊಂಡತ್ತದೆ 1000 ಗಟ್ಟಲೆ ಜನಗಳು ಬೆದಾಯ್ದು ಬರ್ತದೆ ಇನಿ ಇಡೀ ನಮ್ಮ ಕೈರಂಗಲ ಬಾಲಪುಣಿ ನರಿಂಗಾನ ಪಜೀರ್ ಕುರ್ನಾಡು ಈರ ಸಂಬಂಧಪಟ್ಟ ನಂಜಿನ ಈ ಪೂರಾ ಗ್ರಾಮದ ಜನಗಳ 2 ಕೆಂಡಲ ಎಂಗ್ಳು ಶನಿವಾರ ಐತಾರ 2 ದಿನ ಬೇತೆ ಓಡೆಲ್ಲ ಹೋಗುಜ ಎಂಗ್ಳು ಶಾರದಾ ಗಣಪತಿ ಆ ವಿದ್ಯಾಮಂದಿರದ ಎದುರು ಬಾರಿಮಲ್ಲ ಕೃಷಿ ಮೇಳ ನಡತುಂಡು ಐನು ಎಂಗ್ಳು ಕನ್ನಡ ತೂಡು ಬಂದು ವಿಶೇಷವಾದ ಪಾತ್ರ 4 ಕೊಡಿರ್ಲಿಕ್ಕೆ ಏನೊಂದು ಬರೋದು ನಿಮ್ಗೆ ಗೊತ್ತುಂಟು ಕೋಡ ಕಾಳಿಗೆ ಬೇಲೆ ಮನ್ಪಣ ಕೊಡ್ತಾರೆ ಕಾಂಡದ ಬಯ್ಯನ ಕಡಿಮೆ ಹಿಡಿದಿಲ್ಲ
2,000 ಮಿತ್ತು ಜನಕ್ಕಳು ಬರ್ತದೆ ಇನಿ ನಡಪುನ ಕಾರ್ಯಕ್ರಮ ಇಂಚಿನ ತುಯರ ಬೈದೇರು ನೆಗೆ ಕಾರಣ ಏರು ಬಂದ್ರೆ ಮಾತಾಡ್ದ ಮಾಧ್ಯಮದ ಮಿತ್ರರು ಅಕ್ಕಳ ದಿನೋಲ ಪೇಪರ್ ದಾದಿಪ್ಪು ಟಿವಿ ದಾದಿಪ್ಪು ಕೈರಂಗರು ಕೃಷಿ ಮೇಳ ನಡಪುಡು ಆ ಕೃಷಿ ಮೇಳ ಯಶಸ್ವಿ ಆವಡು ಬಂಡದೆ ಆರೈಕೆ ಮಂತ್ರಿಯೊಟ್ಟಿಗೆ ಹಿರಿಯಕ್ಕನ ಪೂರ ಆಶೀರ್ವಾದ ವಿಶೇಷವಾದ ಬೇತೆ ಬೇತೆ ಸೆಮಿನಾರ್ ನಡೆಪೆರೆತ್ತು ನಡೆದವರ ಆ ಸಮಯಕ್ಕೆ ತೊಂದರೆ ಒಂದು ಲೆಕ್ಕ ಹೆಂಗೆಲ್ಲ ಐತ ಬಗ್ಗೆ ಆಲೋಚನೆ ಮಂತ ನಡೆದವರ ನಾನು ಹೆಚ್ಚ ಪಾತ್ಯರ ಅವಕಾಶ ಮಂತ ಕೊಡ್ತಾರೆ ನಿಕ್ಲೆ ಪೂರೇ ರೆಗ್ಲ ಈ ಕಾರ್ಯಕ್ರಮ ಒಂಜಿ ಲೆಕ್ಕಡು ಭಾರಿ ಯಶಸ್ವಿ ಆಡು ನಿಕ್ಲೆ ಬತ್ತನಕ್ಲು ಪೂರ ಪ್ರಯೋಜನ ಪಡಲಿ ಯಾನು ಎನ್ನ ಪಾತ್ಯರ ಅದು ತುಂಬ ಖುಷಿಯಾಗಿದೆ ಇವತ್ತು. ಯಾಕಂತಂದರೆ ಕೃಷಿಗೆ ನಾವು ಕೊಡ್ತಕ್ಕಂಥ ಪ್ರಾಧಾನ್ಯತೆ ಮರಳಿ ಮಣ್ಣಿಗೆ ಅಂತ ಹೇಳ್ತೇವೆ. ಇವತ್ತು ಕೃಷಿ ಕ್ಷೇತ್ರದಿಂದ ವಿಮುಖರಾಗಿರ್ತಕ್ಕಂಥ ಹೊತ್ತಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಂಥ ಕಾರ್ಯಕ್ರಮವನ್ನು ಮೂಡಿಸುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಹೆಚ್ಚು ಒಂದು ಮಹತ್ವವಾದಂಥ ಕಾರ್ಯಕ್ರಮ ಆಗಿದೆ. ವಿಘ್ನೇಶ್ವರ ಮೂರಮಡಿಯವರು ಒಂದು ಮಾತು ಹೇಳಿದರು, ಇದು ಕೃಷಿ ಉತ್ಸವ ಅನ್ನೋದು ಸಂಭ್ರಮ ಅಂತ. ಪ್ರತಿಯೊಬ್ಬ ಸದಸ್ಯ ಕೂಡ ಕೃಷಿಕ ಕೂಡ ಇಂಥ ಕಾರ್ಯಕ್ರಮದಲ್ಲಿ ಸಂಭ್ರಮಿಸಿದರೆ ಅವನ ಪ್ರತಿಯೊಂದು ದಿನಗಳೂ ಕೂಡ ಅವರ ಸಂಭ್ರಮದ ವಾತಾವರಣದಲ್ಲಿದ್ದರೆ ನಿಜವಾದಂಥ ಕೃಷಿಕನಿಗೆ ಕೊಡ್ತಕ್ಕಂಥ ಗೌರವ ಅಂತ ಹೇಳ್ಬೋದು. ಈ ದೇಶದಲ್ಲಿ 2 ವ್ಯಕ್ತಿಗಳು ಪ್ರಧಾನ ಅನಿಸಿಕೊಳ್ತಾರೆ. ಒಬ್ಬ ಗಡಿ ಕಾಯುವಂಥ ಯೋಧ, ಇನ್ನೊಂದು ಹೊಲ ಕಾಯ್ತಕ್ಕಂಥ ರೈತ. ಇಲ್ಲಿ ನಾವು ಇವತ್ತು ನಿಶ್ಚಿತೆಯಿಂದ ಆರಾಮವಾಗಿ ಮಲಗಲಿಕ್ಕೆ ಸಾಧ್ಯ ಆಗಿದ್ದರೆ, ನಮ್ಮ ದೈನಂದಿನ ಜೀವನವನ್ನು ಅತ್ಯುತ್ತಮವಾಗಿ ಸಾಗಿಸಲಿಕ್ಕೆ ಸಾಧ್ಯ ಆಗಿದ್ದರೆ ಅದಕ್ಕೆ ಕಾರಣ ಗಡಿ ಕಾಯುವಂಥ ರೈತ. ಅದೇ ರೀತಿಯಲ್ಲಿ ರಕ್ಷಣೆಯ ಅಪಾಯ ಕಡಿಮೆ ಆದಾಗ ಪೋಷಣೆಗೆ ಒತ್ತು ಕೊಡ್ತಕ್ಕಂಥ ಕೃಷಿಕ. ಇವತ್ತು ಕೃಷಿಕ ಇದ್ದದರಿಂದ ಮಾತ್ರ ಇವತ್ತು ನಾವು ನೆಮ್ಮದಿಯಿಂದ ಆರೋಗ್ಯಪೂರ್ಣವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಎಲ್ಲೆಲ್ಲಿ ಕೃಷಿ ಉತ್ಸವಗಳು ಆಗಿರ್ತದೋ ಆಗ ಅವರದು 2 ಉದ್ದೇಶಕ್ಕೋಸ್ಕರ, ಒಂದು ಕೃಷಿಕರಿಗೆ ನೀಡ್ತಕ್ಕಂಥ ಸ್ಫೂರ್ತಿ, ಇನ್ನೊಂದು ಕೃಷಿಕರಿಗೆ ಆಗ್ತಕ್ಕಂಥ ಜಾಗೃತಿ. ಈ 2ಕ್ಕೋಸ್ಕರ ಈ ಕೃಷಿ ಉತ್ಸವವನ್ನು ಸಂಘಟಿಸುವಂಥದ್ದು ಅತ್ಯಂತ ಅನಿವಾರ್ಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಮಗೆ ಒಂದು ಮಾತಿದೆ, ಲಯನ್ಸಿಗೂ ಕೃಷಿಗೂ ಏನು ಸಂಬಂಧ ಅಂತ ಕೆಲವರು ಕೇಳ್ತಾರೆ. ಎತ್ತನ ಮಾಮರ ಎತ್ತನ ಕೋಗಿಲ ಅಂತ ಹೇಳ್ತಾರೆ. ಅಂದರೆ ಹಿಂದಿನ ಕಾಲದಲ್ಲಿ ಲಯನ್ಸ್ ಅಂದ ತಕ್ಷಣ ನಮ್ಮ ಶ್ರೀನಿವಾಸಾಚಾರ್ಯರಿಗೆ ಗೊತ್ತಿದೆ, ಅವರ ತಮ್ಮ ಗೋಪಾಲಾಚಾರ್ಯ ಅವರು ಒಬ್ಬ ಡೆಡಿಕೇಟೆಡ್ ಲಯನ್, ತಮ್ಮ ಜಾಗವನ್ನೇ ಲಯನ್ಸ್ಗೋಸ್ಕರ ಕೊಟ್ಟು ಅಲ್ಲಿ ಬಿಲ್ಡಿಂಗನ್ನು ಕಟ್ಟಿ ಲಯನ್ಸ್ಗೋಸ್ಕರ ಸೇವೆ ಮಾಡ್ತಕ್ಕಂಥವರ ತಮ್ಮ ಈಗಲೂ ಕೂಡ ಅಷ್ಟೇ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಕೃಷಿ ಕ್ಷೇತ್ರದಲ್ಲಿ ಲಯನಿಸಂಗೆ ಏನು ಸಂಬಂಧ ಅಂತ ಹೇಳಿದರೆ, ಇವತ್ತು ಪ್ರತಿ ಕ್ಲಬ್ಗಳು ಕೂಡ ಗದ್ದೆಗಿಳಿದಿದ್ದಾರೆ. ಪ್ರತಿಯೊಂದು ಕ್ಲಬ್ಗಳು ಕೂಡ ಇವತ್ತು ಗದ್ದೆಗಿಳಿದು 1 ಎಕರೆ 2 ಎಕರೆ ಕೃಷಿ ಮಾಡುವ ಮೂಲಕ 100 ಎಕರೆಯಲ್ಲಿ ಇವತ್ತು ಭತ್ತದ ಕೃಷಿಯಾಗಿದೆ. ಹಡಿಲು ಬಿದ್ದ ಗದ್ದೆಯನ್ನು ತೆಗೆದುಕೊಂಡು ಅಲ್ಲಿ ಕೃಷಿ ಮಾಡಿ ಕೃಷಿಕರಲ್ಲಿ ಮೋಟಿವೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು 100 ಗದ್ದೆಗಳು, ಭತ್ತದ ಗದ್ದೆಗಳು ಕೃಷಿ ಮಾಡಿ ಅಲ್ಲಿ ಆ ಕೃಷಿಯಿಂದ ಆಗ್ತಕ್ಕಂಥದ್ದನ್ನು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡ್ತಕ್ಕಂಥದ್ದು, ಶಾಲೆಗಳಿಗೆ ಹೋಗಿ ಅಲ್ಲಿ ಅವರಿಗೆ ತರಕಾರಿ ಕೃಷಿಗಳನ್ನು ಮಾಡಿ ಅವರಿಗೆ ಸಾವಯವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಭೂಮಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ, ನಮ್ಮ ಮಕ್ಕಳು ಮಕ್ಕಳಿಗೆ ಅವರಿಂದ ಎರವಲು ಪಡೆದಂಥ ಭೂಮಿ ಇದು. ಹಾಗಾಗಿ ಇದನ್ನು ಸುರಕ್ಷಿತವಾಗಿ ಬಿಟ್ಟು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರಿಗೂ, ಆ ಉತ್ತರದಾಯಿತ್ವ ನಮ್ಮೆಲ್ಲರಿಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಕೈರಂಗರ ರಾಜಾರಾಮ್ ಭಟ್ರು ಮಾಡ್ತಾ ಇದ್ದಾರೆ. ರಾಜಾರಾಮ್ ಭಟ್ರು ಯಾವತ್ತೂ ಕೂಡ ಸವಾಲುಗಳನ್ನು ಸ್ವೀಕರಿಸುವರು. ಸವಾಲುಗಳಿಗೆ ಸೋತ್ರೆ ಅದು ಅಲ್ಲಿ ಸಮಸ್ಯೆ ಅಲ್ಲಿ ಕ್ಲೋಸ್ ಆಗ್ತದೆ. ಆದರೆ ಇವರು ಹಾಗಲ್ಲ, ಸವಾಲುಗಳನ್ನು ಸ್ವೀಕರಿಸಿ ಯಾವತ್ತೂ ಕೂಡ ನಿರಂತರವಾಗಿ ಚಾಲ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಅಂದರೆ ರಾಜಾರಾಮ್ ಭಟ್ರು. ಹಾಗಾಗಿ ಅವರ ಒಂದು ಕನಸು ಏನಿದೆ ಅದು ನಿಜವಾಗಿ ಅವರ ಸೃಜನಾತ್ಮಕ ಚಿಂತನೆ ಏನಿದೆ ಅದು ಈ ಭಾಗದ ಪರಿಸರದ ಜನರಿಗೆ ಇದು ಖಂಡಿತವಾಗಿ ಅನುಕೂಲ ಆಗ್ತದೆ. ಯಾವಾಗ ಕೃಷಿಗೆ ನಾವು ಹೆಚ್ಚು ಒತ್ತು ಕೊಡ್ತೇವೆಯೋ, ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆಯೋ, ಆಗ ನಮ್ಮ ಪರಿಸರ ಸುಭಿಕ್ಷವಾಗ್ತದೆ. ಆ ದೃಷ್ಟಿಯಿಂದ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಅವರೊಟ್ಟಿಗೆ ಕೈ ಜೋಡಿಸತಕ್ಕಂಥ ಸಂತೋಷ್ ಕುಮಾರ್ ರೈ ಅವರು, ಸಾಮಾಜಿಕ ಮುಖಂಡರಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ರೈ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಮುಂದಿನ ದಿನಗಳು ಕೂಡ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಒಂದು ಕೆಲಸವನ್ನು ಮಾಡುವಂತಾಗಲಿ. ನಾವು ಕೂಡ ಲಯನಿಸಮ್ ನೋಡಿ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಅನಿವಾರ್ಯತೆ ಇದೆ, ಧರಿಸಿ ನೀರು ಧರಿಸಿ ಲಯನ್ ಅನ್ನುವಾಗಿ ನಾವು ಎಲ್ಲ ಕಡೆ ನಮ್ಮನ್ನು ತೊಡಗಿಸಿಕೊಳ್ತೇವೆ, ಸಮರ್ಪಣಾ ಭಾವದಿಂದ ಅರ್ಪಿಸಿಕೊಳ್ತೇವೆ. ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡಿಕೊಳ್ಳುವುದರಿಂದಲೇ ನಮ್ಮ ಇವತ್ತು ಲಯನಿಸಮ್ 102 ವರ್ಷಗಳ ಯಶೋಗಾಥೆ ಇರ್ತಕ್ಕಂಥ ಲಯನಿಸಮ್ ಇವತ್ತು ನಮ್ಮ 4 ಜಿಲ್ಲೆಗಳಲ್ಲಿ 100 ಕ್ಲಬ್ಗಳನ್ನು ನಾವು ಹೊಂದಿಕೊಂಡು ಅಲ್ಲಿ ಸೇವೆಯನ್ನು ಮಾಡಿಸ್ತಕ್ಕಂಥ ಕೆಲಸ ಅತ್ಯಂತ ಒಂದು ಬದ್ಧತೆಯಿಂದ ಆಗ್ತಾ ಇದೆ ಅಂತ ಹೇಳ್ತಾ, ಈ ಕೃಷಿ ಉತ್ಸವದ ಇಚ್ಛಾಶಕ್ತಿ ಅದು ನಿರಂತರವಾಗಿರಲಿ. ಈ ಒಂದು ಕಾರ್ಯಕ್ರಮ ಅದು ಯಾವತ್ತೂ ಕೂಡ
ಜನಮನ್ನಣೆಯನ್ನು ಪಡೆಯುತ್ತದೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಸಹಭಾಗಿತ್ವ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಮನದೊಮ್ಮೆ ನಮ್ಮ ರಾಜಾರಾಮ್ ಭಟ್ರವರಿಗೆ ಅಭಿನಂದಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡಿ. ಒಬ್ಬ ಶ್ರೇಷ್ಠ ಸಹಕಾರಿ TJ ರಾಜಾರಾಮ್ ಭಟ್. ಒಬ್ಬ ಸಹಕಾರಿ ಎಷ್ಟು ಮುಖಗಳಲ್ಲಿ ಎಷ್ಟು ಆಯಾಮಗಳಲ್ಲಿ ಯೋಚನೆ ಮಾಡಬಲ್ಲ ಅನ್ನೋದಕ್ಕೆ ಶ್ರೀಯುತ ರಾಜಾರಾಮ್ ಭಟ್ ಉದಾಹರಣೆ. ಅವರ ಬಹುಮುಖಿ ಚಿಂತನೆಗಳು ಇವತ್ತು ಕುರ್ನಾಡು ಗ್ರಾಮ ಇರ್ಬೋದು ಅಥವಾ ಕೈರಂಬಲ ಗ್ರಾಮದಲ್ಲಿ ಅದು ಅನುಷ್ಠಾನ ಆಗಿದೆ, ಕಾರ್ಯಗತ ಆಗಿದೆ. ಅದಕ್ಕೆ ನಾವುಗಳು ಇವತ್ತು ಸಾಕ್ಷಿಗಳಾಗಿದ್ದೇವೆ. ಅವರ ಸುಮಾರು 30 ವರ್ಷದ ಸಹಕಾರಿ ಜೀವನವನ್ನು ಅವಲೋಕನ ಮಾಡಿದಾಗ ಅವರು ಗಾಂಧಿಯನ್ನು ಕಂಡಾಗ ನನಗನಿಸ್ತದೆ. ಗಾಂಧೀಜಿ ಚಿಂತನೆಗಳು ಅಥವಾ ಗಾಂಧೀಜಿ ಯೋಚನೆಗಳು ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ. ಸ್ವಾತಂತ್ರ್ಯ ಪೂರ್ವದಿಂದ ಗಾಂಧೀಜಿಯನ್ನು ನಾವು ಸ್ವಾತಂತ್ರ್ಯ ಚಳವಳಿಯ ಹಿನ್ನೆಲೆಯಲ್ಲಿ ಗಾಂಧೀಜಿಯನ್ನು ನಾವು ಕಂಡಾಗ ಗಾಂಧೀಜಿ ನಮಗೆ ಹೇಗೆ ಕಾಣ್ತಾರೆ ಅಂದರೆ ಹೋರಾಟಗಾರ ರೂಪದಲ್ಲಿ ಕಾಣ್ತಾರೆ. ಆದರೆ ದೇಶದ ನೀತಿ ನಿರೂಪಣೆಯಲ್ಲಿ ಪಂಚವಾರ್ಷಿಕ ಯೋಜನೆಗಳಿರ್ಬೋದು ಅಥವಾ ಇವತ್ತಿನ ನೀತಿ ಆಯೋಗ ಇರ್ಬೋದು, ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಗಾಂಧಿ ಚಿಂತನೆಯನ್ನು ಅವಲೋಕನ ಮಾಡಿಕೊಂಡು ಅದನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಈ ದೇಶ ಗ್ರಾಮಗಳಿಂದ ಕೂಡಿರುವಂಥ ದೇಶ. ವಿಘ್ನೇಶ್ ವರ್ಮಡಿಯವರು ಆಗಲೇ ಹೇಳಿದರು, 60%ಕ್ಕಿಂತ ಹೆಚ್ಚು ಜನ ಇವತ್ತಿಗೂ ಕೂಡ ಗ್ರಾಮ ಜೀವನವನ್ನು ಅವಲಂಬಿಸಿಕೊಂಡಿದ್ದಾರೆ. ಹಾಗಾಗಿ ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಗ್ರಾಮೀಣ ಅಭಿವೃದ್ಧಿ. ಗ್ರಾಮೀಣ ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಬೇಕಾದ್ರೆ ಇತ್ತೀಚೆಗೆ APJ ಅಬ್ದುಲ್ ಕಲಾಂ ಅವರು ಪೂರಾ PURA ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಟು ರೂರಲ್ ಏರಿಯಾ ಅಂತ ಪೂರಾ ಅನ್ನುವಂಥ ಒಂದು ಹೊಸ ಮಾದರಿಯನ್ನು ಕೂಡ ಗಾಂಧೀಜಿ ಚಿಂತನೆಯ ಆಧಾರದಲ್ಲಿ ಮಾಡಿದ್ದಾರೆ. ವಿಘ್ನೇಶ್ ವರ್ಮಡಿಯವರು ಮಾತಾಡಬೇಕಿದ್ರೆ ಕೃಷಿ ಅಥವಾ ಗ್ರಾಮೀಣ ಭಾಗದ ಸಮಸ್ಯೆಗಳ ಬಗ್ಗೆ, ಇವತ್ತು ಕೂಲಿ ಕಾರ್ಮಿಕರು ಅಥವಾ ಈ ಥರದ ಸಮಸ್ಯೆಗಳ ಬಗ್ಗೆ ಅವರು ಉಲ್ಲೇಖ ಮಾಡಿದರು. ಇವತ್ತು ಇಂತಹ ಕೃಷಿ ಉತ್ಸವಗಳು ನಗರೀಕರಣದ ಇತಿಮಿತಿಗಳೇನು, ಗ್ರಾಮ ಸಮಾಜದ ಅವಶ್ಯಕತೆಗಳೇನು, ಅಗತ್ಯತೆಗಳೇನು, ಅದರ ಮಹತ್ವ ಏನು ಅಂತ ಯುವಕರಿಗೆ ತಿಳಿಸಿಕೊಡಲಿಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮಾದರಿ ಇವತ್ತು. ನಾವಿವತ್ತು ನಗರೀಕರಣದ ಪ್ರಭಾವಕ್ಕೋಸ್ಕರ ಆ ಒಂದು ಆಮಿಷಕ್ಕೊಳಗಾಗಿ ನಾವಿವತ್ತು ಯಾವುದೋ ಉದ್ಯೋಗವನ್ನು ಅರಸಿಕೊಂಡು 15 ವರ್ಷ 20 ವರ್ಷ ಶಿಕ್ಷಣವನ್ನು ಪೂರೈಸಿಕೊಂಡು ನಾವು IT BT ಅಥವಾ ಸಾಫ್ಟ್ವೇರ್ ಕಂಪನಿಗಳ ಹಿಂದೆ ಒಂದು ಫ್ಯಾಷನ್ನ ಹಿಂದ್ಗಡೆ ನಾವು ಹೋಗ್ತಾ ಇದ್ದೇವೆ. ಅದರಿಂದ ಹೊರಗೆ ಬರಬೇಕಾದ್ರೆ ಇವತ್ತಿನ ಯುವಕರಿಗೆ, ಇವತ್ತಿನ ವಿದ್ಯಾರ್ಥಿಗಳಿಗೆ ಕೃಷಿ ಸಂಸ್ಕೃತಿಯ, ಗ್ರಾಮೀಣ ಸಂಸ್ಕೃತಿಯ ಅದರ ಸೊಗಡನ್ನು ಪರಿಚಯ ಮಾಡಬೇಕಾದದ್ದು ಮತ್ತು ಅದರ ಮಹತ್ವವನ್ನು ತೋರಿಸಬೇಕಾಗಿರುವಂಥ ಬಹಳ ಉತ್ತಮವಾಗಿರುವಂಥ ಕೆಲಸವನ್ನು ಶ್ರೀಯುತ ರಾಜಾರಾಮ್ ಭಟ್ರವರು ಇಲ್ಲಿ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಅವರನ್ನು ಗಾಂಧಿ ಅಂತ ಕರೀಲಿಕ್ಕೆ ಇಷ್ಟಪಟ್ಟೆ. ಗಾಂಧೀಜಿ ಚಿಂತನೆಗಳನ್ನು ನೋಡಬೇಕಾದ್ರೆ ಗಾಂಧೀಜಿ ಸಹಕಾರ ತತ್ವದ ಮೇಲೆ ಅಪಾರವಾಗಿದ್ದಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು. 30 ವರ್ಷಗಳ ಹಿಂದೆ ಮುಚ್ಚಿ ಹೋಗಿರ್ತಕ್ಕಂಥ ಅಮ್ಮೆಂಬಲ ಸೇವಾ ಸಹಕಾರ ಸಂಘವನ್ನು ರಿವೈವಲ್ ಮಾಡಿ ಅದಕ್ಕೆ ಮರು ಹುಟ್ಟು ನೀಡಿ 1988ರಿಂದ ಅದು ಇವತ್ತು ಕುರ್ನಾಡು ಮುಡಿಪಿನಲ್ಲಿ ನಾವು ಅತ್ಯಂತ ವ್ಯವಸ್ಥಿತವಾಗಿ, ಅತ್ಯಂತ ಸುಸೂತ್ರವಾಗಿ ನಡೆಯುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಸಹಕಾರ ತತ್ವದ ಅವಶ್ಯಕತೆಯನ್ನು ಸುಮಾರು ಅವರ ಯುವ ವಯಸ್ಸಿನಲ್ಲಿ ಅವರು ಕಂಡಿರುವಂಥದ್ದನ್ನು ನಾವು ಕಾಣ್ಬೋದು. ಇವತ್ತು ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ನಿರ್ಮಾಣವಾಗಬೇಕು, ಕೃಷಿಯ ಜೊತೆ ಪರ್ಯಾಯ ಉದ್ಯೋಗವನ್ನು ಕೊಡಬೇಕು.
ಆ ನಿಟ್ಟಿನಲ್ಲಿ 2001ರಿಂದ ಗಾಂಧೀಜಿ ಚಿಂತನೆಯಲ್ಲಿ ಹೈನುಗಾರಿಕೆಗೆ ಎಷ್ಟು ಮಹತ್ವ ಇತ್ತೋ ಆ ನಿಟ್ಟಿನಲ್ಲಿ ಅವರು ಕುರ್ನಾಡು ಹಾಲೋತ್ಪಾದಕರ ಸಹಕಾರ ಸಂಘವನ್ನು ಕೂಡ ಮಾಡಿದರು. ಇವತ್ತು ಅದೊಂದು ಬಹಳ ದೊಡ್ಡ ಹಾಲೋತ್ಪಾದಕರ ಸಂಘ. ಸುಮಾರು 400-500 ಲೀಟರ್ನಷ್ಟು ಹಾಲು ಅಲ್ಲಿ ಸಂಗ್ರಹ ಆಗ್ತಿದೆ. ಸುಮಾರು 100-200 ಮನೆಗಳಲ್ಲಿ ಇವತ್ತೊಂದು ಪರ್ಯಾಯ ಉದ್ಯೋಗ ಇವತ್ತು ನಿರ್ಮಾಣ ಆಗಲಿಕ್ಕೆ ಇವತ್ತದು ಕಾರಣೀಭೂತ ಆಗಿದೆ. ಗಾಂಧೀಜಿ ಚಿಂತನೆಯಲ್ಲಿ ಇನ್ನೊಂದು ಬರುವಂಥದ್ದು ಬಹಳ ಮುಖ್ಯವಾಗಿ ಮೂಲ ಶಿಕ್ಷಣ ಅಥವಾ ನೈತಿಕ ಶಿಕ್ಷಣ. ಇವತ್ತಿನ ಯುವ ಸಮಾಜವನ್ನು ನಾವು ನೈತಿಕ ಶಿಕ್ಷಣದ ಆಧಾರದಲ್ಲಿ ರೂಪಿಸ್ಕೊಳ್ಬೇಕು. ಹಾಗಾಗಿ ಇವತ್ತು ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಅಥವಾ ಶಿಕ್ಷಣಕ್ಕೋಸ್ಕರ ಹೊರಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು. ಆತನ ಹುಟ್ಟೂರಿನಲ್ಲೇ ಆತನ ಪರಿಸರದಲ್ಲೇ ಆತನಿಗೆ ಶಿಕ್ಷಣ ಸಿಗುವಂಥ ವ್ಯವಸ್ಥೆಯನ್ನು ರೂಪುಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನು ಮಾಡಿ ಅವರ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಆ ಮೂಲ ಶಿಕ್ಷಣದ ಕಲ್ಪನೆಯನ್ನು ಇವತ್ತು ನೈತಿಕ ಶಿಕ್ಷಣ ಆಧಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ಕೈರಂಗಣದಲ್ಲಿ ಶಾರದಾ ಗಣಪತಿ ವಿದ್ಯಾ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮುಖಾಂತರ ಅದನ್ನ ಅನಾವರಣವನ್ನು ಕೂಡ ರಾಜಾರಾಮ್ ಭಟ್ರು ಮಾಡಿದ್ದಾರೆ. ಹೀಗೆ ಗಾಂಧಿ ಚಿಂತನೆಗಳಲ್ಲಿ ಕಳೆದ ಸರ್ತಿಯ ಒಂದು ಸಂಗತಿಯನ್ನು ನೆನಪು ಮಾಡಿಕೊಳ್ಳೋದಾದರೆ, ಕಳೆದ ಬಾರಿ ಇಡೀ ರಾಜ್ಯವೇ ಗಮನ ಸೆಳೆಯುವಂಥ ಒಂದು ಪ್ರಕರಣ ಇಲ್ಲಿ ನಡೆದಿತ್ತು. ಪ್ರಕರಣ ಬೇರೆ ಬೇರೆ ಕಡೆ ತುಂಬ ಕಡೆ ಆಗ್ತಾ ಪ್ರಕರಣಗಳಾಗಿದೆ. ಗೋ ಸಂಪತ್ತಿಗೆ ಹಾನಿಯಾದಾಗ ಧರಣಿಗಳಾಗಿದೆ, ಪ್ರತಿಭಟನೆಗಳಾಗಿದೆ, ಹರತಾಳಗಳಾಗಿದೆ, ಬಂದ್ಗಳಾಗಿದೆ, ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಜನಜಾಗರಣವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಗಾಂಧೀಜಿ ಸತ್ಯಾಗ್ರಹದ ಒಂದು ಪರಿಕಲ್ಪನೆಯನ್ನು ಮಾಡಿದ್ದಾರೆ. ಸತ್ಯಾಗ್ರಹದ ಪರಿಕಲ್ಪನೆ ಏನಾದಿದ್ರೆ ಅದು ಗಾಂಧೀಜಿಯದು. ಆ ಸತ್ಯಾಗ್ರಹದ ಪರಿಕಲ್ಪನೆಯನ್ನು ಮತ್ತೊಮ್ಮೆ ತೋರಿಸಿಕೊಟ್ಟಂಥದ್ದು ಶ್ರೀಯುತ ಟಿ ಜೆ ರಾಜಾರಾಮ್ ಭಟ್ರು. ಆ ಮೂಲಕ ಇವತ್ತು ರಸ್ತೆಗಿಳಿದು ಧರಣಿ ಮಾಡಬೇಕಾಗಿಲ್ಲ, ಹರತಾಳವನ್ನು ಮಾಡಬೇಕಾಗಿಲ್ಲ, ಧರಣಿಯನ್ನು ಮಾಡಬೇಕಾಗಿಲ್ಲ, ಸಾವಿರಾರು ಜನರನ್ನು ಸೇರಿಸಬೇಕಾಗಿಲ್ಲ. ತಾವಿರುವ ಪರಿಸರದಲ್ಲೇ ಅನ್ಯಾಯ ಆದಾಗ, ನೋವಾದಾಗ ಅದನ್ನು ಪ್ರತಿಭಟಿಸುವ ಒಂದು ಒಳ್ಳೆಯ ಸ್ವರೂಪವನ್ನು, ಗಾಂಧೀಜಿ ಸ್ವರೂಪವನ್ನು, ಸತ್ಯಾಗ್ರಹದ ಸ್ವರೂಪವನ್ನು ಪ್ರಕಟಪಡಿಸಿ ಇಡೀ ಜಿಲ್ಲೆಯ ಜನ ಕೈರಂಗಳಕ್ಕೆ ಬರುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂಥದ್ದು ಶ್ರೀಯುತ ರಾಜಾರಾಮ್ ಭಟ್ರು. ಹಾಗಾಗಿ ನಾನು ಅವರನ್ನು ಗಾಂಧಿ ಅಂತ ಕರೀಲಿಕ್ಕೆ ಇಷ್ಟಪಟ್ಟೆ. ಗಾಂಧಿಯ ಎಲ್ಲ ಚಿಂತನೆಗಳು ಕಳೆದ 30 ವರ್ಷದಲ್ಲಿ ಒಬ್ಬ ಸಹಕಾರಿಯಾಗಿ ಅಳವಡಿಸಿಕೊಂಡು ಅದನ್ನು ಅನುಷ್ಠಾನ, ದೇಶದಲ್ಲಿ ಗಾಂಧಿ ಚಿಂತಕರು ತುಂಬ ಜನ ಇದ್ದಾರೆ, ಗಾಂಧಿವಾದಿಗಳು ತುಂಬ ಜನ ಇದ್ದಾರೆ. ಆದರೆ ಗಾಂಧಿ ಚಿಂತನೆಯನ್ನು ಅನುಷ್ಠಾನಗೊಳಿಸುವಂಥದ್ದು ಬಹಳ ಮುಖ್ಯ. ಅನುಷ್ಠಾನಗೊಳಿಸಿ ಕಾರ್ಯಗತಗೊಳಿಸುವಂಥ ಒಂದು ಅದ್ಭುತವಾದ ಕಾರ್ಯವನ್ನು ಶ್ರೀಯುತ ರಾಜಾರಾಮ್ ಭಟ್ರು ಮಾಡಿದ್ದಾರೆ. ಇವತ್ತು ಗ್ರಾಮ ಭಾರತದ ಅಭಿವೃದ್ಧಿ ಆಗಬೇಕಾದ್ರೆ ಇಂತಹ ಚಿಂತನೆಗಳನ್ನು ನಾವು ಗ್ರಾಮೀಣ ಭಾಗದಲ್ಲಿ ಬಹಳ ಎಲ್ಲ ಗ್ರಾಮಗಳಲ್ಲಿ, ಅದು ಸಹಕಾರಿ ಸಂಘಗಳ ಕೇಂದ್ರೀಕೃತವಾಗಿ ಮಾಡುವಂಥ ಬಹಳ ಅವಶ್ಯಕತೆ ಇದೆ. ಯುವಕರನ್ನು, ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವಂಥ ಬಹಳ ಅವಶ್ಯಕತೆ ಇದೆ. ಇವತ್ತು ಕೃಷಿಯಲ್ಲಿ ಕೂಲಿಕಾರರ ಸಮಸ್ಯೆ ಇದೆ. ನಾವು ಹೇಳ್ತೇವೆ ಕೃಷಿ ಮಾಡಬೇಕಾದ್ರೆ ಕೂಲಿ ನಮಗೆ ಸಿಗೋದಿಲ್ಲ ಅಂತೇಳಿ. ಆದರೆ ನಮ್ಮ ಮಕ್ಕಳನ್ನು ಎಲ್ಲಿ ಕಲಿಸಿರ್ತೇವೆ ಅಂದರೆ ನಾವು IT-BT ಉದ್ಯೋಗಕ್ಕೆ ಅಥವಾ ಇನ್ನೊಂದು ಉದ್ಯೋಗ ದೂರದ ನಗರಕ್ಕೆ ನಾವು ಕಲಿಸಿರ್ತೇವೆ. ನಮಗೆ ಪಕ್ಕದ ಮನೆಯಿಂದ ನಮಗೆ ಅವರ ಮನೆಯ ಮಕ್ಕಳು ನಮಗೆ ಉದ್ಯೋಗಕ್ಕೆ ಕೂಲಿ ಕೆಲಸಕ್ಕೆ ಬರಬೇಕಂತ ನಮಗೆ ಅನಿಸ್ತದೆ. ಆದರೆ ಅವರಿಗೆ ಇವತ್ತು ಶಿಕ್ಷಣ ಸಿಕ್ಕಿದೆ, ಅವರು ಕೂಡ ಹೊರಗೆ ಹೋಗುವ ಮನಸ್ಸನ್ನು ಮಾಡಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಇದರ ಸೊಗಡನ್ನು, ಇದರ ಹಿರಿಮೆಯನ್ನು, ಇದರ ಗರಿಮೆಯನ್ನು ತೋರಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಕೃಷಿ ಇವತ್ತು ಲಾಭದಾಯಕ ಅಂತ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ವಿಘ್ನೇಶ್ವರ ಮಡಿಯರು ಒಂದು ಗಂಟೆ ಮಾತಾಡಿಸಿದ್ರೆ ಕೃಷಿ ಹೇಗೆ ಲಾಭದಾಯಕ, ಕೃಷಿಯಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಜೀವನ ಮಟ್ಟವನ್ನು ನಾವು ರೂಪಿಸಬಹುದು ಅನ್ನೋದಕ್ಕೆ ಅವರು ಅದನ್ನು ನಿಮಗೆ ಮನದಟ್ಟು ಮಾಡಬಹುದು, ಅಥವಾ ಅಂತಹ ತುಂಬ ಚಿಂತನೆಗಳಿದೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಇವತ್ತು ಕೈರಂಗಳದಿಂದ ಪ್ರಾರಂಭ ಆಗಿದೆ. ಇಡೀ ಜಿಲ್ಲೆಗೆ ಈ ಕಾರ್ಯಕ್ರಮ ಮಾದರಿಯಾಗಲಿ ಮತ್ತು ಇಡೀ ಜಿಲ್ಲೆಗೆ ಪ್ರೇರಣೆ ಆಗಲಿ. ತನ್ಮೂಲಕ ಯುವಕರಲ್ಲಿ ಕೃಷಿ ಸಂಸ್ಕೃತಿಯ ಬಗ್ಗೆ ಮತ್ತು ಗ್ರಾಮ ಸಂಸ್ಕೃತಿಯ ಬಗ್ಗೆ ಅರಿವು, ಜಾಗೃತಿ ಮೂಡಲಿಕ್ಕೆ ಈ ಕಾರ್ಯಕ್ರಮ ಒಂದು ಪ್ರೇರಣೆಯಾಗಲಿ. ರಾಜಾರಾಮ್ ಭಟ್ರು ಕೇವಲ ಇದನ್ನು ಕೈರಂಗಳಕ್ಕೆ ಸೀಮಿತ ಆಗಬಾರ್ದು. ಅವರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರು, ಅವರು 2 ಜಿಲ್ಲೆಯ ಸಹಕಾರಿ ನಾಯಕರು, ಕೇವಲ ಅಮ್ಮೆಂಬಲ ಅಥವಾ ಕೈರಂಗಲ ಗ್ರಾಮಕ್ಕೆ ನಾಯಕರಲ್ಲ. ಇಂಥ ಚಿಂತನೆಗಳನ್ನು ಅವರು ಅವರ ಅಧೀನದಲ್ಲಿರುವಂಥ SCDCC ಬ್ಯಾಂಕಿನ ಅಧೀನದಲ್ಲಿರುವಂಥ ಸಹಕಾರಿ ಸಂಘಗಳ ಮುಖಾಂತರ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಏನೇನು ಮಾಡಬೇಕು ಅಂತಹ ಕಾರ್ಯಕ್ರಮಗಳಿಗೆ ಕೂಡ ಅವರ ಚಿಂತನೆ ಮಾಡಬೇಕು. ಇಡೀ ಅವರ ಈ ಒಂದು ಆದರ್ಶ ಚಿಂತನೆ ಏನಿದೆ ಇಡೀ ಜಿಲ್ಲೆಗೆ ಅದು ಪಸರಿಸುವ ನಿಟ್ಟಿನಲ್ಲಿ ಅವರು ಮುಂದಿನ ದಿವಸದಲ್ಲಿ ಯೋಚನೆ ಮಾಡಲಿ, ಅದರಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಕೆಯನ್ನು ಮಾಡ್ತಾ ಮತ್ತೊಮ್ಮೆ ಇಂತಹ ಒಂದು
ಔಚಿತ್ಯಪೂರ್ಣ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂತಹ ಶ್ರೀಯುತ ರಾಜಾರಾಮ್ ಭಟ್ ಅವರನ್ನ ಅಭಿನಂದಿಸಿಕೊಂಡು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸಿದೆ. ಜೈ ಹಿಂದ್. ವಿಘ್ನೇಶ್ವರ ವರ್ಮೋಡಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾಗಿರುವ ಶ್ರೀಯುತ ಹರೀಶ್ ಆಚಾರ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸ್ ಆಚಾರ್ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಮಂಗಳೂರು ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳ್ಯರ್ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾಗಿರುವಂತಹ ಶ್ರೀಯುತ ದೇವದಾಸ್ ಕಂಡರ್ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಸಹಕಾರ ಭಾರತಿ ಬಂಟ್ವಾಳ ತಾಲೂಕು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಧಾಕರ್ ರೈ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇನ್ನೂರು ಅತಿಥಿಗಳಾಗಿರುವ ಸ್ಕ್ಯಾಟ್ಸ್ ಮಂಗಳೂರು ಇದರ ನಿರ್ದೇಶಕರಾಗಿರುವ ಜಯಶಂಕರ್ ಬಾಸ್ಟಿತ್ತಾಯ ಇವರಿಗೂ ಧನ್ಯವಾದಗಳು.
ಎಂತ ಮಾತಾ ಒಂದು ಇಲ್ಲಿದ ಬಜಾರಿಗೆ ಎಂಕೊಂದು 5 ಜನ ಜೋಕು ಆಯ್ತು ಮಲ್ಲಯ್ಯ ಸರಿ ಒಂದು ಪಾಳೆ ಕೊಡ್ತೀವಿ ಪಾಳೆ ಪುದಾರು ಪಾಲೆ ಎಂಚು ಒಪ್ಪಡವು ಮಲ್ಪಡಣ ಪಾಲೆ ಪಾಳೆ ಪರ ತೋಟದ ಪಾಳೆ ಅವು ಮಂಗಳ ಪಾಳೆ ಅನ್ನ ಕೊಳಿಪುಳು ನೊಳೆಪುಣಕ ನೊಳೆಪುಣಕ ಪಾಳೆ ಕೊಳಿಪುಳು ಮಂಗಳದ ಕೊಲ್ಲಿಯರ ಬಳಿ ಇಂಚ ನುಳ್ಳೆತ್ತು ಬರೋಡು ಕುಂಟು ಇಂಚ ನಮ್ಮ ಮಾಡಿಕೋ ಕುಂಟು ಮಾಡಿಕೋ ಇಂಚ ಅಂಚ ಬರೋದು ಪರ ತೋಟದ ಪಾಳೆ ಓಕೆ ಉಳುಂಗು ತುಂಬ ನೀತ ಕಂತದ್ದು ತೋಕ ಬುದ್ಧುಂಡ ಸರಿ ಅದೇ ಲೆಕ್ಕ ಈಗ ಬಲ್ಲು ಕಟ್ಟೋರತ್ತ ಈಗ ಕಲ್ಪನೆ ದಡ್ಪಳೆ ಉಂಟು ದಡ್ಪಳೆ ಉಂಟು ನಾನು ಮಂಡ್ಯ ತರ್ಪೀರ ಬಿಡಿಟ್ಟು ನಿಜ ಮಂಡ್ಯದಲ್ಲಿ ತಾಗಿ ತಿಕ್ಕೊಂಡು ಸಾರಿಗೆ ಮಾಡ್ತಾರೆ ತಿಕ್ಕೊಂಡು ಗಂಡ ಕಾಯ್ತಾಳು ದೂರ ಹೋಗುದು ಅಣ್ಣ ಎಂಕ್ಲೆ ಮುಂದೆ ಕಷ್ಟಕೊಂಡು ತಯಾರು ಮಾಡ್ಕೊಂಡು ನನ್ನ ದೂರ ಹೋಗ್ತಾ ಅನ್ಕೊಂಡು ವರ್ಷದ ಏತು ಮುಟ್ಟಲು ಮಾಡ್ಕೊರಿ ಇದು ಲೆಕ್ಕ ಮಾಡ್ಯಾರ ಸದಾ ಏತು ಮಾಡ್ಕೊರಿ ಮಾಡ್ಬಾರ್ದು ಸದಾ ಲೆಕ್ಕ ಮಾಡ್ಯಾರ ನೀವು ಅಂದಾಜು ಅಂದಾಜು ಎಂಚ ದಿನಕ್ಕೆ ಒಂದು 5 ಉಂಟಲ್ಲ ಹೆಚ್ಚಾಣ ಮತ್ತು ಹೆಚ್ಚ ಕಟ್ಟುನಗಳು ಉಳ್ಳೇರು ಬಂಡ ಎಂಕ ಈತು ನೂತನ ಮಾತ್ರ ಕೆಲಸ ಎಂಕ ಕಂಪ್ಲೀಟ್ ಕೆಲಸ ಅವ್ರು ನನ್ನ 5 ಉಂಟಲ್ಲ ಕೊಂಚ ಮುಟ್ಟಲಿಗೆ ರೇಟ್ ಬಾಡೋರು ರೇಟ್ 100 ರೂಪಾಯಿ ಬಾಡ ಕೊಂಚ ಮುಟ್ಟಲು ಲೆಕ್ಕಂಡ 4 ಮುಟ್ಟಲು ಲೆಕ್ಕಂಡ 175 ರೂಪಾಯಿ ಎರಡು ಸೈಡ್ ನೇಗೆ ಡಿಸೈನ್ ಎಂಚ ಕಲ್ತಾರೆ ಇದು ಡಿಸೈನ್ ಆಮೇಲೆ ಕಲ್ಪ ಕರ್ತೊಂದು ಮತ್ತೊಂದು ಪುಣ ಅವೇ 5 ಸೂತಿ ಎಲ್ಲ ಕಲ್ತು ಆ ಡಿಸೈನ್ ಮಂತ್ರನಿಗೆ ಬೇಡಿಕೆ ಜಾಸ್ತಿ ಉಂಟಾ ಜಾಸ್ತಿ ಉಂಟು ಫಾರಿನ್ ಮಾತ್ರ ಹೋಗ್ಕೊಂಡ ಫಾರಿನ್ ಮಾತ್ರ ಕೊಡ್ಬೇಕು ಅಬ್ಬರ ತುಳು ಸಮ್ಮೇಳನ ಓ ತುಳು ಸಮ್ಮೇಳನ ಕಡಪದಾರ ಗಾಡಿ ಇನ್ನು ಸ್ಪ್ರೇ ಮಾಡೋದು ಇನ್ನು ಭಾರಿ ಜಾಗ್ರತೆ ಮಾಡೋದು ಜಾಸ್ತಿ ಬಣ್ಣ ಬಿಡಾವು ಕಮ್ಮಿ ಬಣ್ಣಲ್ಲ ಬಿಡಾವು ಕೊಂಚ ಅಂದಾಜು ಬಿಡಾವು ಮತ್ತೆ ಈತೆ ಗಂಟು ಬೆಟ್ಟುಕೊಟ್ಟಿದ್ದ ಅವು ಗ್ಯಾಸ್ ತಿತ್ಕೊಂಡಿ ಪೈಪ್ ಪಾಡ್ಯಾರು ಕಲ್ಲು ಕೊಂಡ ಪಾಡೋಂಡಿ ಅವು ಇಲ್ಲಿ ದೋಟಾಡ್ ಮಾತ್ರ ಬಾಟ್ಲು ಉಜ್ಜಿಗಲ್ಲ ಕಲ್ಲು ಕೊಂಡು ಇನ್ನು ಸಾಮಾನ್ಯ ಮಟ್ಟಿಗೆ ಒಂದು 75 ಫೀಟ್ ಕೂಡ ಪೇಪರೇ ಹೋಗ್ಬಿಡು ಪನ್ನ ಕಲ್ಲು ಎತ್ತರ 5 ಮಿನಿಟ್ ಹೊಸ ಇಂಚೆ ಒತ್ತಿಂಚೆ ಒತ್ತನ ಸೈ ಬಟನಿಗೆ ಒತ್ತನ ಸೈ 1400 ಸ್ಪ್ರೇ ಎಲ್ಲ ಸೇರಿ ಶುರು ಮಾಡಿದ್ದೇನೆ. ಇದು ನನ್ನ 14ನೇ ಎಕ್ಸಿಬಿಷನ್. ಎಲ್ಲಿಂದ ಇದು ನಮ್ಮ ಅಂದರೆ ನಾನು ಒಂದು ಕಡೆ ಫಂಕ್ಷನಿಗೆ ಹೋಗುವಾಗ ಒಂದು ಕಡೆ ಒಂದು ವಸ್ತು ಬಿದ್ದುಕೊಂಡಿತ್ತು, ತುಂಬ ಹಳೆಯ ವಸ್ತು. ಫಸ್ಟ್ ನನಗೆ ಸಿಕ್ಕಿದ್ದು ಅಪ್ಪಳ ಮಣೆ ಸಿಕ್ಕಿ ಬಿದ್ದು ಅದು ಸಿಕ್ಕಿರುವ ಕೇಳಿದ್ದೇನೆ, ಕೊಡ್ತೀರಾ? ಕೊಡುವ ಹೇಳಿದ್ರು. ಅಷ್ಟು ಅವರು ನನ್ನ ಹತ್ರ ಇನ್ನೂ ಕೆಲವು ವಸ್ತುಗಳು ಕೊಟ್ಟು ಹೀಗೆ ಅದು ಪ್ರಚಾರ ಆಯಿತು. ನಮ್ಮ ಸಂಬಂಧಿಕ ವರ್ಗದಲ್ಲಿ ಬಂಧು ಬಳಗದಲ್ಲಿ ಪ್ರಚಾರ ಆಯಿತು.
ಹಾಗೆ ಒಂದೊಂದು ಐಟಮ್ ಬರಲಿಕ್ಕೆ ಶುರುವಾಯಿತು. ಮತ್ತು ಮೇ 15ರಲ್ಲಿ ಫಸ್ಟ್ ಕೃಷಿ ಮೇಳದ ನನ್ನ ಕರೆದ್ರು ಹೀಗೆ ಕೊಡ್ತೀವಿ ಅಂತ. ಆವಾಗ ಅದೇ ಪ್ರಚಾರ ಆಯಿತು. ತುಂಬ ಜನಗಳು ಫೋನ್ ಮಾಡಿ ಐಟಮ್ ಕೊಟ್ಟಿದ್ರು. ಕೆಲವೊಂದು ಕಾಡಿದ್ದೇನೆ ಕೊಟ್ಟಿದ್ದಾರೆ, ಕೆಲವರಿಗೆ ಹಣ ಕೊಟ್ಟು ತೆಗೆದಿದ್ದೇನೆ. ನನ್ನ ಮನೆಯಲ್ಲಿ ಇದರಲ್ಲಿ 5% ಮತ್ತು ಹೊರಗೆ ಕಲೆಕ್ಷನ್. ಈಗ ನನ್ನ ಸ್ವತ್ತುಗಳು ಕಂಪ್ಲೀಟ್. ಈಗ ಎಲ್ಲಿಗೆ ಬೇಕಾದರೂ ಹೋಗ್ತೇನೆ. ನನಗೆ ಮನಸ್ಸಿಗೆ ನೆಮ್ಮದಿ ಉಂಟು, ಮನೆಯವರ ಸಹಕಾರ ಉಂಟು. ನಿಮ್ಮ ಹೆಸರು? ಸುರೇಶ್.